ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಕೊಲ್ಲೂರು ದೇವಳದ ಅವ್ಯವಹಾರಗಳು ಮತ್ತು ಕೊಲ್ಲೂರು ದೇವಸ್ಥಾನಕ್ಕೆ ಶಾಪ ವಿಮೋಚನೆ ಎನ್ನುವ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಬೇಕಾಗಿದ್ದವರು ಮಾಜಿ ಶಾಸಕರಾಗಿರುವಂತಹ ಹಾಗೂ ಕೊಲ್ಲೂರು ಬಸರೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಮಹತೋಬಾರ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಧರ್ಮದರ್ಶಿಯಾಗಿರ್ತಕ್ಕಂತಹ ಬಿ ಅಪ್ಪಣ್ಣ ಹೆಗಡೆ ಅವರು ಅನಾರೋಗ್ಯದ ಕಾರಣದಿಂದ ಅವರು ಇವತ್ತು ನಮ್ಮ ಜೊತೆಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ ಅನ್ನುವ ಭಾವನೆಯಿಂದ ಮತ್ತು ಅವರ ಆರೋಗ್ಯ ಶೀಘ್ರ ಗುಣಮುಖವಾಗಲಿ ಅಂತ ನಾವು ನಮ್ಮ ಕಡೆಯಿಂದ ಹಾರೈಸ್ತಾ ಇವತ್ತು ವಿಶೇಷವಾಗಿ ನಾವು ಕೊಲ್ಲೂರು ಒಂದಲ್ಲ ಒಂದು ಕಾರಣಕ್ಕೆ ವಿವಾದಗ್ರಸ್ತ ಭೂಮಿಯಾಗಿ, ವಿವಾದಗ್ರಸ್ತ ಕೇಂದ್ರವಾಗಿ, ವಿವಾದಗ್ರಸ್ತ ಒಂದು ಧಾರ್ಮಿಕ ಸಂಸ್ಥೆಯಾಗಿ ದಿನಕ್ಕೆ ಬೆಳೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಹಲವು ದಶಕಗಳಿಂದ ನಾವೇನು ಹೇಳ್ತೇವೆ ಶ್ರೀ ಕ್ಷೇತ್ರ ಮೂಕಾಂಬಿಕೆ ಅಂತ, ಮೂಕಾಂಬಿಕೆಯ ಮೂಗನ್ನು ಬಾಯಿಯನ್ನು ಕಟ್ಟಿಕೊಂಡಂತಹ ಪರಿಸ್ಥಿತಿ ಇವತ್ತು ಮೂಕಾಂಬಿಕೆಗೆ ನಿರ್ಮಾಣ ಆಗಿದೆ. ಇವಾಗ ನಾವು ಏನು ನಮ್ಮ ಜೊತೆಗೆ ನೇರ ಸಂದರ್ಶನ ಮಾಡಬೇಕಾಗಿದ್ದಂಥ ಅಪ್ಪಣ್ಣ ಹೆಗಡೆ ಅವರು ನಮ್ಮ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾರೆ. ಅವರ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ನಮ್ಮ ಜೊತೆಗೆ ಇಲ್ಲ. ಬನ್ನಿ ನಮ್ಮ ಜೊತೆಗೆ ದೂರವಾಣಿಯಲ್ಲಿ ನೇರವಾಗಿ ಇದೆ ಅಪ್ಪಣ್ಣ ಹೆಗಡೆ ಅವರು ಮಾತಾಡ್ತಾರೆ. ಅಪ್ಪಣ್ಣ ಹೆಗಡೆ ಅವರು ನಮಸ್ಕಾರ. ಹಲೋ ಹಲೋ ಅಪ್ಪಣ್ಣ ಹೆಗಡೆ ಅವರು ನಮಸ್ಕಾರ. ನಮಸ್ಕಾರ. ಏನು ಈಗ ನಾವು ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಮೇಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದೇವೆ, ಕೊಲ್ಲೂರು ದೇವಸ್ಥಾನದ ಒಂದು ಅವ್ಯವಹಾರಗಳು ದಶಕಗಳಿಂದ ನಡೀತಾ ಇದೆ. ಇದ್ರ ಬಗ್ಗೆ ನೀವು ನಮ್ಮ ಜೊತೆಗೆ ನೇರ ಸಂದರ್ಶನದಲ್ಲಿ ಬರಬೇಕಿತ್ತು. ನಿಮ್ಮ ಅನಾರೋಗ್ಯದ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಹೌದು. ಆದರೆ ನೀವು ನಮ್ಮ ಜೊತೆಗೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದೀರಿ. ಧನ್ಯವಾದಗಳು ಅಪ್ಪಣ್ಣ ಹೆಗಡೆ ಅವರೇ. ತಮ್ಮ ಅಭಿಪ್ರಾಯ ಏನು? ಈ ಕೊಲ್ಲೂರು ದೇವಸ್ಥಾನದ ಬಗ್ಗೆ ನೀವು ಹಲವಾರು ಹೋರಾಟಗಳನ್ನು ಮಾಡಿದಿರಿ, ಪತ್ರಿಕಾಗೋಷ್ಠಿ ಮಾಡಿದಿರಿ. ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಪ್ಪಣ್ಣ ಹೆಗಡೆ ಅವರೇ. ನೋಡಿ, ಕೊಲ್ಲೂರು ದೇವಸ್ಥಾನದಲ್ಲಿ ಆಡಳಿತವರ್ಗದ ವೈಫಲ್ಯದಿಂದ ಈ ದೇವಸ್ಥಾನಕ್ಕೆ ಬಂದ ಆಭರಣಗಳು ನಾಪತ್ತೆಯಾಗಿರೋದು, ನಕಲಿ ಆಭರಣಗಳು ಬಂದಿರೋದು, ಮತ್ತೆ ಅಲ್ಲಿ ಬೇರೆ ಬೇರೆ ರೀತಿಯ ದುರುಪಯೋಗಗಳೆಲ್ಲ ಆಗ್ತಾ ಇರೋದು ಆಡಳಿತದ ವೈಫಲ್ಯ. ಖಂಡಿತ. ಈಗ ಮೊನ್ನಿನ ಒಂದು ನಮ್ಮ ಗುಮಾಸ್ತ ಒಬ್ಬ ಚಿನ್ನ ಅಷ್ಟು ಹಗರಣ ಮಾಡಿದಾನೆ ಅಂತೇಳಿ ಹೇಳಿದ್ರೆ, ಅದು ಅವನ ಹತ್ರ ಆ ಕೀ ಗೋಡ್ರೇಜಿನ ಕೀ ಹೇಗೆ ಕೊಟ್ಟರು ಅಂತ ಹೇಳಿ ಹೇಳೋದು. ಯಾಕಂದ್ರೆ ಅದು ಎಕ್ಸಿಕ್ಯೂಟಿವ್ ಆಫೀಸರ್ಗಿಂತ ಕೆಳಗಿನ ಲೆವೆಲ್ ಒಂಥರ ಅದು ಬರೋದೇ ಇಲ್ಲ. ಖಂಡಿತ. ಹೌದು. ಅದು ಆ ದಿವಸ ಅವ್ರ ಎದುರಿನಲ್ಲಿ ಓಪನ್ ಮಾಡಿ ಅದು ಆಮೇಲೆ ಕ್ಲೋಸ್ ಮಾಡ್ಬೇಕು. ಆ ರೀತಿಯಲ್ಲಿ ಮಾಡ್ಲಿಕ್ಕೆ 3 ಜನ ಎಕ್ಸಿಕ್ಯೂಟಿವ್ ಆಫೀಸರ್ ಹೊಂದಿದ್ದಾರೆ. ಅವರೆಲ್ಲರ ಕಾಲದಲ್ಲಿ ಕೀ 4-5 ವರ್ಷದಿಂದ ಅವನ ಹತ್ರ ಇದೆ ಅಂತ ಹೇಳಿ ಹೇಳಿದ್ರೆ ಬಹಳ ವಿಷಾದನೀಯ. ಯಾಕಂದ್ರೆ ಅದರಲ್ಲಿ ಕೇವಲ ಗುಮಾಸ್ತ ಮಾತ್ರ ಅಲ್ಲ, ಇತರ ಅನೇಕ ಜನ ಅದರಲ್ಲಿ ಬಾಧಿತರಾಗಿದ್ದಾರೆ ಎನ್ನುವುದು ನಮ್ಮೆಲ್ಲರ ಸಾಮಾನ್ಯ ಜನರ ಅನಿಸಿಕೆ. ನಾನು ಪ್ರತಿಭಟನೆಗಳಲ್ಲೆಲ್ಲ ಭಾಗವಹಿಸಿ, ಯಾಕಂದ್ರೆ ನಾನು ಆ ದೇವಸ್ಥಾನದಲ್ಲಿ 10 ವರ್ಷ ಆಡಳಿತ ಮುಕ್ತೇಶ್ವರನಾಗಿ ಕೆಲಸ ಮಾಡಿದ್ದೇನೆ. 15 ವರ್ಷ ಮಂಜೇಶ್ವರ ಹೊರಟಿಗೆ ಜೊತೆ ಮುಕ್ತೇಶ್ವರನಾಗಿ ಕೆಲಸ ಮಾಡಿದ್ದೇನೆ. ಯಾವ ಸಂದರ್ಭದಲ್ಲಿಯೂ ನಾವು ಕೊಡ್ಸೇ ಇಲ್ಲ. ಅಲ್ಲ, ಅವ್ರು ಹೇಗೆ ಕೊಟ್ಟರು? ಅವರಿಗೆ ಈ ಡಿಗ್ರೇಡ್ ಏನು ವರ್ಕರ್ ಇವರು ಗುಮಾಸ್ತರಿದ್ದಾರೆ, ಅವರಿಗೆ ಯಾವ ಬೇಸ್ ಮೇಲೆ ಕೊಟ್ಟಿದ್ದಾರೆ ಅಂತ? ಹೌದು, ಅದನ್ನ ಕೇಳಿದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಡೋದಿಲ್ಲ. ಎಲ್ಲರೂ ನುಡಿಸಿಕೊಳ್ತಾರೆ. ನೋಡಿ, ಇಷ್ಟು ಆದ್ಮೇಲೂ ಸರ್ಕಾರ ಶುರುವಿನಲ್ಲಿ ನಮ್ಮ SP ಅವರು, ಉಡುಪಿ SP ಅಣ್ಣಾಮಲೈ ಅವರು ಬಹಳ ಜೋರಿನಿಂದ ಅದನ್ನ ತನಿಖೆ ಮಾಡಿ ಆದ್ಮೇಲೆ ಖಂಡಿತ ಯಾರೆಲ್ಲ ಭಾಗವಹಿಸಿದ್ದಾರೆ ಅವನ್ನೆಲ್ಲ ಬಯಲಿಗಳಿದ್ದಾರೆ, ಸೂಕ್ತವಾದಂತ ಕ್ರಮ ಜರುಗಿಸ್ತೇವೆ ಅಂತ ಹೇಳಿದ್ರು. ಅವರು ಎನ್ಕ್ವೈರಿ ಮಾಡ್ತಾ ಇರುವಾಗಲೇ ಈಗ ನನ್ನ ಅನಿಸಿಕೆ, ನಾವು ಇದು ಇಷ್ಟೆಲ್ಲ ಹೇಳಿದನೆ ಒಂದು ಟಿವಿಯಲ್ಲಿ ಒಂದು ಗೋಷ್ಠಿಯನ್ನು ಮಾಡಿ ನಮ್ಮ ಅಭಿಪ್ರಾಯಗಳನ್ನ ನಾವು 3 ಜನ ವ್ಯಕ್ತಪಡಿಸಿದ್ದೇವೆ. ಮಹೇಶ್ವರರು, ಕಿಶನ್ ಹೆಗಡೆ ಅವರು, ಕೊಳಕಬೇಲು, ನಾನೆಲ್ಲ ವ್ಯಕ್ತಪಡಿಸಿದೆ. ಅದ್ರ ಮೇಲೆ ಒಬ್ಬರು ನಿವೃತ್ತರಾಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ನ ಬಂಧನ ಮಾಡಿ ಆಮೇಲೆ ಅವರನ್ನ ಜಾಮೀನು, ಅದು ಕೋರ್ಟಿನ ವ್ಯಾಪ್ತಿ, ನಮ್ಗೆ ಹೇಳೋದಕ್ಕಿಲ್ಲ. ಇವರು ಸಾಕಷ್ಟು ಪುರಾವೆ ಕೊಡ್ತಿದ್ರು, ಕೋರ್ಟ್ ಬಿಡಬೇಕಲ್ಲ. ಜಾಮೀನು ಕೊಡ್ತದೆ, ಕೋರ್ಟ್ ಜಾಮೀನು ಕೊಡ್ತದೆ. ಹೌದು.
ಅದು ಸ್ವಾಭಾವಿಕ. ಆದ್ರೆ ಇವರು ಕೇವಲ ಇವರನ್ನ ಯಾರು ಅದರಲ್ಲಿ ಭಾಗವಹಿಸಿದವರು ಒಬ್ಬರನ್ನ ಆ ಎನ್ಕ್ವೈರಿ ಸಮಿತಿ ಒಬ್ಬರು ಕಮಿಟಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅಥವಾ ಇಲಾಖೆಯ ದುರನ್ಯಾಯ. ಆಮೇಲೆ ನೋಡಿ ಅವರು ವಿಚಾರಣೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕೊಲ್ಲೂರಿನಲ್ಲೇ ಇರುವಾಗ SP ಅವರು ವಿಚಾರಣೆ ನಡೆಸಿದಾಗ ಅದನ್ನ ಅವರಿಗೆ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ನೇರವಾಗಿ ಅವರಿಗೆ ಒತ್ತಡವನ್ನ ಹೇರಿ ಅದನ್ನ DOSPಗೆ ಈಗಲೇ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿ ಅವರು DOSPಗೆ ಹ್ಯಾಂಡ್ ಓವರ್ ಮಾಡಿದ್ರು ಎನ್ಕ್ವೈರಿ ಕೆಲಸವನ್ನ. ಹಾಗಾದ್ರೆ ಅದರಲ್ಲಿ ಅವರಿಗೆ ಫೋನ್ ಮಾಡಿದವರು ಯಾರು? ಖಂಡಿತ ಅದು ಮುಖ್ಯ. ಫೋನ್ ಮಾಡಿದ ಮೇಲೆ ಅವರು ಆ ತಕ್ಷಣ ಕೊಡ್ಬೇಕಾದ್ರೆ ಬಹಳ ಮೇಲ್ಮಟ್ಟದ ಅಧಿಕಾರದಲ್ಲಿದ್ದವರು ಅವರಿಗೆ ಆ ಆದೇಶ ಅಥವಾ ದೂರವಾಣಿಯ ಮೌಖಿಕ ಕರೆ ಕೊಟ್ಟಿರಬಹುದು. ಕೊಟ್ಟರೆ ಅದರರ್ಥ ಏನು, ರಾಜಕೀಯ ಪುಡಾರಿಗಳಲ್ಲಿ ಸೇರಿದ್ದಾರೆ ಎನ್ನುವುದಕ್ಕೆ ಅದೊಂದು ನಿದರ್ಶನ. ರಾಜಕೀಯ ಒತ್ತಡ ಇಲ್ಲದೆ ಇದೆ ಮೇಲಿನಿಂದ ಆ ರೀತಿ ಒಂದು ಆದೇಶ ಅಥವಾ ಮೌಖಿಕ ಆದೇಶವಾಗಲಿ ಅಥವಾ ಬರ ಮೂಲಕ ಆದೇಶವಾಗಲಿ ಬರಬೇಕಾದ್ರೆ ಅವ್ರ ಮೇಲೆ ಒತ್ತಡ ಹೇರಿರ್ಬೇಕಲ್ಲ. ಖಂಡಿತ ಹೆಗಡೆ ಅವರೇ, ನಿಮ್ಮ ಪ್ರಕಾರ ಈಗ ನೋಡಿ ಏನು ನಮ್ಮ ಬೈಂದೂರಿನ ಶಾಸಕರಿದ್ದಾರೆ ಗೋಪಾಲ್ ಪೂಜಾರಿ ಅವರು CID ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ಪತ್ರಿಕಾಗೋಷ್ಠಿ ಮೂಲಕ ಮಾಧ್ಯಮಗಳಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ. ಈ ಕಡೆ ಏನು ಬೈಂದೂರು BJP ಅಧ್ಯಕ್ಷರು ಸುಕುಮಾರ್ ಶೆಟ್ಟಿ ಅವರು ಕೂಡ ಈ ಬಗ್ಗೆ ತೀವ್ರತರವಾದ ತನಿಖೆ ನಡಿಬೇಕು ಅಂತ ಏನು ಹೇಳಿಕೆ. ಅಂದ್ರೆ ಈ ಆಡಳಿತ ಮಂಡಳಿ, ಈಗಿನ ಆಡಳಿತ ಮಂಡಳಿ, ನಿರ್ಗಮಿತ ಆಡಳಿತ ಮಂಡಳಿಯ ನಿಕಟ ಪೂರ್ವದಲ್ಲಿದ್ದವರು ಸುಕುಮಾರ್ ಶೆಟ್ಟಿ ಅವರು. ಹೌದು, ಸುಕುಮಾರ್ ಶೆಟ್ಟಿ ಅವರ ಕಾಲದಲ್ಲೂ ಅಂತೆಲ್ಲ ಆಗಲಿಲ್ಲ ನೋಡಿ. ಹೌದು ಈಗಿನ ಆಡಳಿತ ಮಂಡಳಿಯವರು ಅದರ ಬಗ್ಗೆ ನಿಗಾ ವಹಿಸಲಿಲ್ಲ ಅಂತ ಒಂದು ಆಡಳಿತ ಮಂಡಳಿಯವರ ಹೊಣೆಗಾರಿಕೆ ಇದೆ ಅದರಲ್ಲಿ. ಹೌದು, ಆದ್ರೆ 14 ವರ್ಷದಿಂದ ಆಡಿಟ್ ಆಗಿಲ್ಲ ಅಂತ ಹೇಳಿದ್ರೆ ದುರ್ದೈವದ ಸಂಖ್ಯೆ ಅಲ್ಲ. ಆದರೆ ಈಗ ಪೊಲೀಸರ ತನಿಖೆ ಅವರು ಏನು ಪೊಲೀಸರ ಹತ್ರ ನಾವು ಮಾತಾಡುವಾಗ ಮಾಧ್ಯಮದವರು ಮಾತಾಡುವಾಗ ಅವರಿಗೆ ಕೇವಲ ಏನು ಪ್ರಕರಣದ ಬಗ್ಗೆ ತನಿಖೆ ಮಾತ್ರ ನಮಗೆ ಅಧಿಕಾರ ಇರೋದು, ಉಳಿದಾಗೆ ಏನು ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಎಲ್ಲೂ ಕೂಡ ನಮ್ಮ ನೋಡಿದರೆ ಏನು ಆರೋಪಿಗಳಾಗಿ ಒಂದು 4 ಜನರನ್ನು ಬಂಧನ ಮಾಡಿದ್ದಾರೆ. ಅವರು ಬಿಟ್ಟರೆ ಮತ್ತೆ ಬೇರೆ ಯಾರ ಬಗ್ಗೆಯೂ ಕ್ರಮಕ್ಕೆ ಅವರು ಮುಂದಾಗಲಿಲ್ಲ ಪೊಲೀಸ್ನವರು. ಈಗ ನನ್ನ ಮನೆಯಲ್ಲಿದ್ದವ ಕಳ್ಳತನ ಮಾಡಬೇಕಾದ್ರೆ ಹೌದು, ಬೇಜವಾಬ್ದಾರಿತನ ಅಲ್ಲ. ಹೌದು, ಆದ್ರಿಂದ ನಾನು ಹೊಣೆಗಾರನಲ್ಲ ಅದಕ್ಕೆ. ಅಲ್ಲ, ಆದರೆ ಅಪ್ಪಣೆಗಡೆ ಈಗ ಅಲ್ಲಿ ನಿಜವಾಗ್ಲೂ ಏನು ಈಗ S ಮಾರುತಿ ಅವರನ್ನೇನು ಅವರು ಬಂಧನ ಮಾಡಿ ಏನು ಜಾಮೀನಿನಲ್ಲಿ ಬಿಟ್ಟಿದ್ದಾರೆ. ಆಕ್ಚುಲಿ ಅವರು ಅಧಿಕಾರವನ್ನ ಇವರಿಗೆ ಹಸ್ತಾಂತರ ಮಾಡಿದಾರಾ ಅಥವಾ ಇಲ್ವಾ, ಏನದು ವಾಸ್ತವವಾಗಿ ಏನು? ಆ ಸಂದರ್ಭದಲ್ಲಿ ಅವರು ಈ ಚಿನ್ನಾಭರಣಗಳ ಇದನ್ನ ಅವರಿಗೆ ಹಸ್ತಾಂತರ ಪೂರ್ತಿ ಮಾಡಿಕೊಡ್ಲಿಲ್ಲ. ಓಕೆ, ಆಮೇಲೆ ಬಂದವರು ಅವರು ಮಾಡಿಕೊಳ್ಳಲಿಲ್ಲ. ಅಲ್ಲ, ಈಗ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ವಾ ಇದು? ಹೌದು, ಮುಜರಾಯಿ ಇಲಾಖೆ ಶಿಸ್ತು ಕ್ರಮ ಕೈಗೊಳ್ಳಬೇಕಿತ್ತು. ಹೌದು, ಅದೇ ಮುಜರಾಯಿ ಇಲಾಖೆಯ ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕೆ ಅವರ ಮೇಲೆ ಒತ್ತಡವನ್ನ ಬೀರಿದ್ದಾರೆ ರಾಜಕೀಯ ಪ್ರತಿನಿಧಿಗಳೆಲ್ಲ. ಅಲ್ಲ, ಈಗ ನಾನು ಕೇಳ್ತಿರೋದು ಏನು, ಈಗ ಅವರು ಹೋದ ಮೇಲೆ ಮಾರುತಿ ಅವರು ಹೋದ ಮೇಲೆ ಇನ್ನೊಬ್ರು ಯಾರೊಬ್ರು ಬಂದು ಹೋದ್ರು, ಅದಾದ ಮೇಲೆ TR ಉಮಾ ಏನು ಬಂದಿದ್ದಾರೆ. ಈಗ ಅವರು ಯಾರಿಗೂ ಕೂಡ ಅವರು ಏನು ಅಧಿಕಾರ ಹಸ್ತಾಂತರ ಸಂಪೂರ್ಣವಾಗಿ ಮಾಡಿಲ್ಲ ಅಂದಾಗ ಇವರು ಹೇಗೆ ಚಾರ್ಜ್ ತಗೊಳ್ತಾರೆ ಅಂತ. ಇವರು ಚಾರ್ಜ್ ತಗೊಳ್ಳೋದು ತಪ್ಪು. ಇವರು ಚಾರ್ಜ್ ತಗೊಂಡ ಮೇಲೆ ಈಗ ನಾನು ಇನ್ನೊಬ್ಬರ ಚಾರ್ಜ್ ತಗೊಂಡ ಮೇಲೆ ಅಲ್ಲಿ ಹೆಚ್ಚು ಕಡಿಮೆ ಇದ್ರೆ ನಾನು ಹೊಣೆಗಾರನಾಗುದಿಲ್ವಾ? ಹೌದು ನೋಡಿ, ಇದಕ್ಕೆ ಪೂರಕವಾಗಿ ನಾವೇನು ಆ ಪ್ರಕರಣ ಸುದ್ದಿ ಆಗ್ತಾ ಇದ್ದ ಹಾಗೆ ನಾವೇನು ಈಗಿನ ಕಾರ್ಯನಿರ್ವಹಣಾಧಿಕಾರಿ TR ಉಮಾ ಅವರನ್ನ ಭೇಟಿ ಮಾಡಿದಾಗ ಆ ಥರ ಏನೂ ಇಲ್ಲ, ನೀವು ಯಾಕೆ ಬಂದಿದ್ರಿ, ನಮ್ಮ ಜೊತೆಗೆ ಏನು ಮಾತಾಡ್ಲಿಕ್ಕಿದೆ ಅಂತ ಕೇಳುವಂಥ ಒಂದು ಅಭಿಪ್ರಾಯ ಅವ್ರನ್ನ ಅವರು ವ್ಯಕ್ತಪಡಿಸಿದ್ರು. ಸೊ ಆಮೇಲೆ ಒಂದೊಂದಾಗಿ ಪ್ರಕರಣ ಬಯಲಿಗೆ ಬರ್ತಾ ಏನು 5 ಜನ ಆರೋಪಿಗಳ ಬಂಧನ ಆಯಿತು. ಆಮೇಲೆ ಅವರು ಹಾಗೂ ನಿಧಾನವಾಗಿ ಬಾಯಿ ಬಿಡಲಿಕ್ಕೆ ಶುರು ಮಾಡಿದರು. ಇದೆಲ್ಲ ಆ್ಯಕ್ಚುಲಿ ಇದು ಯಾವ ರೀತಿ ಆಗ್ತಾ ಇದೆ, ಏನು ಇದು ಕೇವಲ ಈ ಹಣಕಾಸಿನ ಅವ್ಯವಹಾರ ಮಾತ್ರ ಅಲ್ಲ, ಈ ಹಿಂದಿಂದಲೂ ಕೂಡ ವಿಮಲಾನಂದ ಸ್ವಾಮಿಗಳ ತಕರಾರು ಇರಬಹುದು, ಬೇರೆ ರೀತಿಯ ವ್ಯವಹಾರಗಳಲ್ಲಿ ನಡೀತಾ ಇದೆ. ಹೌದು, ಅದೆಲ್ಲ ಮೊದಲು ಎಲ್ಲ ಅಲ್ಲಿ ಸೇವೆಗಳಾಗೋದು ಮತ್ತೆಲ್ಲ ಆಗೋದು ದೇವಸ್ಥಾನದ ಮುಖಾಂತರ ಅಥವಾ ಪ್ರಸಾದ ತಯಾರಿ ಆಗುವುದು ವಿತರಣೆ ಆಗುವುದೆಲ್ಲ ದೇವಸ್ಥಾನದ ಮುಖಾಂತರ ಆಗ್ತೈತೆ.
ಈಗಿನ ಒಂದು ಆಡಳಿತ ಮಂಡಳಿ ಅದು ನಿರ್ಗಮನ ಆಗಿದೆ. ಈಗ 2006 ನಂತರ ಬಂದಿರ್ತಕ್ಕಂಥ ಆಡಳಿತ ಮಂಡಳಿಯಲ್ಲೆಲ್ಲ ಖಾಸಗಿ ಮಾಡುವುದರ ಮೂಲಕ, ಖಾಸಗಿಯವರಿಗೆ ಅದನ್ನೆಲ್ಲ ವಹಿಸಿಕೊಡುವುದರ ಮೂಲಕ ಆ ಪಾವಿತ್ರ್ಯತೆಯನ್ನು ಕಳಿಸಿದ್ದಾರೆ. ಈ ಅವ್ಯವಹಾರಗಳಿಗೆಲ್ಲ ಕಾರಣವಾಗಿದ್ದಾರೆ. ಅಲ್ಲ, ಈಗ ನಾನು ಕೇಳ್ತಿರೋದು, ಈಗ ಒಂದು ಸಮಿತಿ ಮಾಡಿದ್ರಲ್ಲ, ಈ ಏನು ಅಕ್ರಮ ವ್ಯವಹಾರದ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಒಂದು ಸಮಿತಿ. ಹೌದು, ಆ ಸಮಿತಿಯಲ್ಲಿ ಮಧ್ಯಮಂಡಲದ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಪ್ರಸನ್ನಾಚಾರ್ಯ. ಹೌದು, ಮೊದಲಿನ ಮಾಜಿ, ಈಗ ಮೊದಲು ಏನು ಕೊಲ್ಲೂರಿನ ದೇವಸ್ಥಾನದ ಇಒ ಆಗಿದ್ದವರು. ಅವರಿಗೂ ಕೂಡ ಈ ಮಾರುತಿ ಅವರು ಹಸ್ತಾಂತರ ಮಾಡಿರ್ಲಿಲ್ಲ. ಅವ್ರು ಹೇಗೆ ಆ ಸಮಿತಿಯಲ್ಲಿ ಸೇರ್ಕೊಂಡ್ರು ಅಂತ, ಯಾರು ಸೇರಿಸಿದ್ರು ಅಂತ ಅದನ್ನ? ಮುಜರಾಯಿ ಇಲಾಖೆಯವರು ಮಾಡಿದ್ರು ಸಮಿತಿ ಅದು. ಅಲ್ಲ, ಹಾಗಿದ್ರೆ ನಾನು ಕೇಳೋದು, ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗುವಾಗ ಆ ಮುಜರಾಯಿ ಇಲಾಖೆ ಕೂಡ ಇದರಲ್ಲಿ ಒಂದು ಭಾಗದಲ್ಲಿ ಶಾಮೀಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಜರಾಯಿ ಇಲಾಖೆಯವರು ಶಾಮೀಲಾಗದಿದ್ರೆ ಇಷ್ಟು ದೊಡ್ಡ ಅವಾಂತರಗಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಈಗ ತನಿಖೆನ ಏಕದಮ್ SP ಅವರಿಂದ DYSPಗೆ ಹಸ್ತಾಂತರ ಮಾಡಿದ್ರಿಂದ ಏನು ನಷ್ಟ ಆಗಿದೆ ಅಂತ ಹೇಳ್ತೀರಿ ನೀವು? ಪ್ರಾಮಾಣಿಕವಾದಂತಹ ತನಿಖೆ ಮಾಡಿಲ್ಲ, ಅದು ನಂತರ ಅದು ತನಿಖೆ ಕುಂಠಿತವಾಯ್ತು. ಹೌದು. ಮತ್ತೆ ಅದರ ಬೆಳವಣಿಗೆ ಏನಾಗಿದೆ ಅನ್ನೋದು ಕೂಡ ಮಾಹಿತಿ ಮಾಧ್ಯಮಗಳಿಗಿಲ್ಲ, ಜನರಿಗೂ ಇಲ್ಲ, ಸಾರ್ವಜನಿಕರಿಗೂ ಇಲ್ಲ. ಖಂಡಿತ. ಮತ್ತೆ ಇವರೇನು ಜಾಮೀನಿನಲ್ಲಿ ಹೊರಗಡೆ ಬಂದಿದ್ದಾರೆ, ಏನು ಇದು ಮಾಡ್ತಾ ಇದ್ದಾರೆ, ಅವರು ರಾಜ್ಯಾರೋಷವಾಗಿ ಅವರು ತಮ್ಮ ಕೆಲಸಗಳನ್ನ ಮಾಮೂಲಿಯಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಯಾವುದೋ ರಾಜಕೀಯ ಒತ್ತಡದಲ್ಲಿ ಏನು ದೇವಸ್ಥಾನದ ಒಂದು ಪಾವಿತ್ರ್ಯತೆ ಹಾಳಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಹೆಗಡೆ ಅವರೇ. ಹೌದು, ಖಂಡಿತ. ಈಗ ನೋಡಿ, ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಬರೀ ಕೇವಲ ಈ ಚಿನ್ನಾಭರಣದ ಅವ್ಯವಹಾರಗಳು ಮಾತ್ರ ಅಲ್ಲ, ಅಲ್ಲಿ ನಡೀತಕ್ಕಂತ ಸೇವೆಗಳಲ್ಲಿ, ಅಲ್ಲಿ ಕೊಡ್ತಕ್ಕಂತ ಪ್ರಸಾದಗಳಲ್ಲಿ, ಅಲ್ಲಿ ನಮ್ಮ ಇದರಲ್ಲಿ ದಾಸೋಹದಲ್ಲಿ ನಡೀತಕ್ಕಂತ ಅವ್ಯವಹಾರಗಳು, ಆಮೇಲೆ ನಮ್ಮ ದೇವಸ್ಥಾನದ ವತಿಯಿಂದ ನಡೀತಕ್ಕಂತ ಚಕ್ರಗಳೆಲ್ಲ ಇದೆಲ್ಲ, ವಾಸಸ್ಥಾನದ ಕೊಠಡಿಗಳೆಲ್ಲ, ಹೌದು, ವಸತಿ ಗೃಹಗಳು, ಎಲ್ಲರಲ್ಲಿಯೂ ಅವ್ಯವಹಾರ ನಡೀತಾ ಇದೆ ಅಲ್ಲಿ. ಅಲ್ಲ, ಆದ್ರೆ ಈಗ ಅಲ್ಲಿ ಏನು ಆಡಳಿತ ಸಮಿತಿ ಏನು ಈಗ ಇಲ್ಲ ಅಲ್ಲ, ಅದು ಈಗ ಏನು ಜಿಲ್ಲಾಧಿಕಾರಿಗಳೇ ಅಡ್ಮಿನಿಸ್ಟ್ರೇಟರ್, ಜಿಲ್ಲಾಧಿಕಾರಿಗಳು ತಿಂಗಳಿಗೊಮ್ಮೆ ಹೋಗೋದಿಲ್ಲ ಅಲ್ಲಿಗೆ. ಹೌದು. ಅಲ್ಲ, ಈಗ ನಾನು ಕೇಳೋದು, ಈಗ ಇದಕ್ಕೆ ಏನು ಮಾಡಬೇಕು, ಏನು ಮಾಡಬಹುದು, ಏನು ಮಾಡಿದ್ರೆ ಸರಿ ಆಗಬಹುದು ಅಂತ ಅನ್ಸುತ್ತೆ ಹೆಗಡೆ ಅವರೇ ನಿಮಗೆ? ಇದನ್ನ ಒಮ್ಮೆ ಎಲ್ಲರನ್ನ ತನಿಖೆ ಮಾಡಬೇಕಲ್ಲಿ, ಆಮೂಲಾಗ್ರವಾಗಿ ಆ ದೇವಸ್ಥಾನದ ವ್ಯವಸ್ಥೆಯನ್ನ ಸರಿಪಡಿಸುವ ಬಗ್ಗೆ ತನಿಖೆ ಮಾಡಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಮತ್ತೆ ಅನಗತ್ಯವಾಗಿ ಅಲ್ಲಿ ಸುಮಾರು 400 ಜನಕ್ಕಿಂತ ಹೆಚ್ಚು ನೌಕರರು ಇದ್ದಾರೆ. ಆ ನೌಕರರಷ್ಟು ನೌಕರರ ಅಗತ್ಯ ಇದೆ ಅಂತ ಒಂದು ಅನಗತ್ಯವಾದವರನ್ನ ತೆಗೆದುಹಾಕಿ ಅವ್ರ ಮೇಲೆ ಹದ್ದಿನ ಕಣ್ಣಿಟ್ಟು ಅದರ ಬಗ್ಗೆ ಸೂಪರ್ವಿಷನ್ ಮಾಡೋದಕ್ಕೂ ಬೇರೆ ಬೇರೆ ಸೆಕ್ಷನ್ಗಳನ್ನ ಮಾಡಿ ಕಂಟ್ರೋಲ್ ಮಾಡದೇ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆ ದೇವಸ್ಥಾನ ಏನಾಗ್ತದೆ ಅಂತ ನೆಲಸಮ ಅದು ಹೇಳಿಕ್ಕಾಗೋದಿಲ್ಲ. ಅಲ್ಲ, ಈಗ ನೋಡಿ, ನಿಮ್ಮ ಅವಧಿಯಲ್ಲಿ, ನಿಮ್ಮ ಏನು ಧರ್ಮದರ್ಶಿತ್ವದ ಅವಧಿಯಲ್ಲಿ ಕೊಲ್ಲೂರು ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ಅದಾದ ಮೇಲೆ ಸುಕುಮಾರ ಶೆಟ್ಟರು ಏನು BM ಸುಕುಮಾರ ಶೆಟ್ಟರು ಏನು ಧರ್ಮದರ್ಶಿಗಳಾಗಿದ್ದಾಗ ಒಂದು ಸಣ್ಣ ಹಗರಣ ಒಂದು ಸುದ್ದಿ ಮಾಡಿತ್ತು, ಚಿನ್ನದ ರಥದ ನಿರ್ಮಾಣದ ಸಂದರ್ಭ. ಆದರೆ ಅವರ ಕಾಲದಲ್ಲಿ ಸಾಕಷ್ಟು ಒಂದು ಏನು ಕೊಲ್ಲೂರು ನೋಡಲಿಕ್ಕೆ ಒಂದು ಭಕ್ತರಿಗೆ ಅಲ್ಲಿ ಬಂದು ಒಂದು ಮೂಕಾಂಬಿಕೆಯ ಪಾವಿತ್ರ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಸೊ ಆದರೆ ಇತ್ತೀಚಿನ ಈ ದಿನಗಳಲ್ಲಿ, ಅದರ ತದನಂತರದ ದಿನಗಳಲ್ಲಿ ಯಾಕೋ ಪ್ರತಿ ವರ್ಷವೂ ಕನಿಷ್ಠ 2 ಅಥವಾ 3 ಹಗರಣಗಳು, 2 ಅಥವಾ 3 ಅವ್ಯವಹಾರಗಳು, ಅಥವಾ ಏನು ಕ್ಲಾಶಸ್ಗಳು, ಸಂಘರ್ಷಗಳು, ಘರ್ಷಣೆಗಳು, ಗ್ರಾಮಸ್ಥರೇ ಏನು ದೇವಸ್ಥಾನದ ಆಡಳಿತ ಮಂಡಳಿಯ ವಿರುದ್ಧ ತಿರುಗಿ ಬಿದ್ದಂಥ ಘಟನೆಗಳು ಕೂಡ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಹೆಗಡೆ ಅವರೇ. ನೋಡಿ, ಧಾರ್ಮಿಕ ದೃಷ್ಟಿಯಿಂದ ಅಥವಾ ಪವಿತ್ರತೆ ದೃಷ್ಟಿಯಿಂದ ದೇವಸ್ಥಾನದ ಆಡಳಿತ ಮಂಡಳಿಯಾಗಲಿ ಅಥವಾ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ಗಳಿಗೆ ನೌಕರರಾಗಿ ನೋಡ್ತಾರೆ. ಎಲ್ಲ ವ್ಯಾವಹಾರಿಕವಾಗಿ ಅದನ್ನ ನಮ್ಮ ಬಿಸಿನೆಸ್ ಸೆಂಟರ್ ತರ ಕಾಣೋಕ್ ಶುರು ಮಾಡಿದ್ರಿಂದ ಈ ಎಲ್ಲ ಅವಾಂತರಗಳಾಗೋದಕ್ಕೆ ಕಾರಣವಾಗಿರೋದು. ಹಣ ಗಳಿಸುವುದು ದೇವಸ್ಥಾನದ ಕೆಲಸ ಅಲ್ಲ. ಗಳಿಸಿರ್ತಕ್ಕಂಥ ಹಣ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಬೇಕು, ಉಳಿಸ್ಕೊಳ್ಬೇಕು. ಈಗ ಅದೀಗ ದೇವಿಯ ದೇವಸ್ಥಾನ ಕೊಲ್ಲೂರು ಶಕ್ತಿ ದೇವಸ್ಥಾನ, ಹಾಗೆ ಮಂಗಳಾದೇವಿ ಇದೆ, ಕಟೀಲ್ ಇದೆ, ಆಮೇಲೆ ಬಪ್ಪನಾಡ್ ಇದೆ. ಇವೆಲ್ಲ
ಕಮಲಶಿಲೆ ದೇವಸ್ಥಾನ ಇದೆ. ಹೌದು ಇವೆಲ್ಲ ದೇವಸ್ಥಾನಗಳ ಶಕ್ತಿ ದೇವಸ್ಥಾನ. ಆಯಾ ದೇವಸ್ಥಾನಗಳಿಗೆ ಅವ್ರದೇ ಆಗಿರ್ತಕ್ಕಂಥ ಸಂಪ್ರದಾಯಗಳಿವೆ. ಆ ಸಂಪ್ರದಾಯಗಳನ್ನೆಲ್ಲ ಕಡೆಗಣಿಸ್ತಾ ಬಂದಿದ್ದಾರೆ ಇವರೀಗ ಈಗಿನ ದಿನಗಳಲ್ಲಿ. ಕೇವಲ ಹಣಕಾಸಿನ ವ್ಯವಹಾರವನ್ನೇ ಪ್ರಾಮುಖ್ಯವಾಗಿಸಿಕೊಂಡು ಎಲ್ಲ ಸೇರಿ ದೇವಸ್ಥಾನದ ಕ್ಷೇತ್ರ ಪುರೋಹಿತರು ಮತ್ತೆ ಆಡಳಿತದವರು, ಅಲ್ಲಿ ಸೇವೆ ಮಾಡತಕ್ಕವರೆಲ್ಲ ನೌಕರರು ಎಲ್ಲರೂ ಕೇವಲ ಹಣದ ಸಂಪಾದನೆ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡಿದ್ರೆ ಪಾವಿತ್ರತೆ ಎಲ್ಲಿ, ಭಕ್ತನಿಗೆ ಭರವಸೆ ಎಲ್ಲಿ ಉಂಟಬೇಕು, ಭಕ್ತನಿಗೆ ನೆಮ್ಮದಿ ಎಲ್ಲಿ ಸಿಗಬೇಕು, ಭಕ್ತ ಬರುವುದು ಯಾಕೆ, ಅವನ ಸಂಕಷ್ಟಗಳನ್ನ ಆ ದೇವಿ ಪರಿಹಾರ ಮಾಡ್ತಾಳೆ ಅಂತ ಹೇಳಿ ಬರೋದು. ಅವರನ್ನ ಯೋಗ್ಯ ರೀತಿಯಲ್ಲಿ ಒಂದು ನೋಡುವಂತಹ ಭಾವನೆ ಅಥವಾ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಂಡು ಗಮನವನ್ನು ಹರಿಸಿದೆ. ಕೇವಲ ಈ ನಾವು ಸೌಲಭ್ಯಕ್ಕಿಂತ ಮಲೆಮಹದೇಶ್ವರ ಮಠಕ್ಕಿಂತ ಮತ್ತು ಕುಕ್ಕೆ ಸುಬ್ರಹ್ಮಣ್ಯನಿಗಿಂತ ಹೆಚ್ಚು ಹಣ ಸಂಪಾದನೆ ಮಾಡ್ತೇವೆ ಅಂತ ಹೇಳಿ ಹಣ ಸಂಪಾದನೆ ಮಾಡಿ ಇವತ್ತೆಲ್ಲ ದುರುಪಯೋಗಪಡಿಸೋದಷ್ಟೇ. ಖಂಡಿತ ಖಂಡಿತ ಖಂಡಿತ. ಅಲ್ಲ ಈಗ ಏನು ನಾವು ಈ ಹಿಂದೆ ಒಂದು ಸಲ ಬೆಳ್ಳಿಯ ಏನು ಗಟ್ಟಿಯ ಒಂದು ಅವ್ಯವಹಾರ ಕೂಡ ನಾವು ಗಮನಕ್ಕೆ ಬಂದಿತ್ತು. ವ್ಯವಹಾರದಲ್ಲಿ ಹೌದು 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 ಹೌದು. ಆದರೆ ಇನ್ನೊಂದು ಏನಂದರೆ, ಮೊನ್ನೆ ಏನು ಚಿನ್ನಾಭರಣಗಳ ಅವ್ಯವಹಾರ ಆಗಿ ಏನು ಬ್ಯಾಂಕ್ನಲ್ಲಿ ಇಟ್ಟಿದ್ರು, ಆ ಲೆಕ್ಕಾಚಾರ ತೆಗೆಯುವಾಗ ಒಂದು 400 ಗ್ರಾಮ್ ಚಿನ್ನ ಹೆಚ್ಚಿಗೆ ಬಂದಿತ್ತು ಅಂತ ಹೇಳುವ ಮಾಹಿತಿ ಕೂಡ ಇದೆ. ಏನು ಇದು ಅಂಕಿಅಂಶದಲ್ಲಿ ಇಲ್ಲದ ಚಿನ್ನಾಭರಣಗಳ ವಶೀಕರಣ ಆಗಿದೆ, ವಶ ಆಗಿದೆ. ಅಲ್ಲಿ ನಕಲಿ ಆಭರಣಗಳಿತ್ತು. ಆ ನಕಲಿ ಆಭರಣಗಳ ಮೀದ್ರೆ ಹೌದು ಈಗ ನಕಲಿ ಇಡೋದು ಯಾವಾಗ ನಾವು ನೈಜವಾದಂತಹ ಆಭರಣಗಳನ್ನ ಅಪಹರಿಸಿದಾಗ ಅಥವಾ ಅದನ್ನ ಕಣ್ಮಲಗೊಳಿಸಿದಾಗ ಆ ಹಣದ ನಕಲಿ ಆಭರಣಗಳೆಲ್ಲಿ ಹೋದವು? ಖಂಡಿತ ಮೂಲ ಆಭರಣಗಳೆಲ್ಲ ಹೋಗಿದವೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾದ ಪ್ರಶ್ನೆ. ಹಾಗಾದ್ರೆ ಭಕ್ತ ನಕಲಿ ಆಭರಣವನ್ನೇ ದೇವರಿಗೆ ಸಮರ್ಪಿಸಿದ್ದಾನ? ಹೌದು 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 ಹೌದು. ಅದು ವಿಚಾರ ಮಾಡ್ಬೇಕಂತ ವಿಷಯ. ಅದ್ರ ಬಗ್ಗೆ ಎಲ್ಲ ಇವರು ಗಮನವನ್ನೇ ಹರಿಸಲಿಲ್ಲ. ಅಲ್ಲ ನೋಡಿ, ಇದು ಒಂದು ದೇವಸ್ಥಾನದಲ್ಲಿ ದೇವಿಗೆ ಅರ್ಪಣೆ ಮಾಡಿದಂತಹ ಚಿನ್ನಾಭರಣಗಳಂದಾಗ ಅದು ಯಾರೋ ಒಬ್ಬರ ಸೊತ್ತು ಅಲ್ಲ, ಅದು ಸಾರ್ವಜನಿಕರ ಸೊತ್ತು. ಮುಜರಾಯಿ ಇಲಾಖೆ ಅಧೀನದಲ್ಲಿರುವ ಒಂದು ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಒಂದು ಸಾರ್ವಜನಿಕರ ಸೊತ್ತನ್ನು ಯಾವುದೋ ಒಂದು ಷಡ್ಯಂತ್ರದ ಮೂಲಕ ಅತ್ಯಂತ ಡಿ ಗ್ರೂಪಿನ ನೌಕರನೊಬ್ಬನ ಮೂಲಕ ಈ ಥರ ಅವ್ಯವಹಾರ ಮಾಡಲಿಕ್ಕೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ, ಬಹುಶಃ ನಮ್ಮ ಭಕ್ತರು ಏನಿದ್ದಾರೆ ಅವರು ಕೂಡ ಇನ್ನು ಸ್ವಲ್ಪ ಎಚ್ಚರ ತಗೊಂಡು ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋಂಥ ಸ್ಥಿತಿ ಕೂಡ ಇದೆ. ಮತ್ತೆ ಬಂದು ಈಗ ಬಂಧನವಾಗಿರ್ತಕ್ಕವರೆಲ್ಲ ಇಲ್ಲೆಲ್ಲ ಒಂದು ರೀತಿಯಿಂದ ನನ್ನ ಇನ್ಫ್ಲೂಯೆನ್ಸ್ ನಿಂದ ಅಥವಾ ಅಲ್ಲಿ ಟ್ರಸ್ಟ್ಗಳ ಇನ್ಫ್ಲೂಯೆನ್ಸ್ ನಿಂದ ಬಂದವರು ಅವರೆಲ್ಲ ಅದರಲ್ಲಿ ನೈನ್ ಅಪರಾಧಿ ಒಬ್ಬ ಮಕ್ಕಳು ಹಿಂದಿನವ ಸುಮಾರು 20-25 ವರ್ಷಗಳಿಂದ ಇದ್ದವನು ಅವನು. ಉಳಿದವರಲ್ಲಿ ಇತ್ತೀಚೆಗೆ ಬೇರೆ ಬೇರೆ ರೀತಿಯಿಂದ ಒತ್ತಡದಿಂದ ಪ್ರಭಾವಿಗಳ ಒತ್ತಡದಿಂದ ಕೆಲಸ ತಕ್ಕೊಂಡು ಅವರೆಲ್ಲ ಸೇರಿ ಈಗ ಈ ತನಿಖೆ ಮುಂದುವರಿದಿದ್ದಂತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜನಪ್ರತಿನಿಧಿಗಳಿಗೆ ಹೇಳುವುದರ ಮೂಲಕ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಬೀರ್ತಕ್ಕಂಥ ಪ್ರಯತ್ನಗಳು ನಡೆದಿವೆ. ಓಕೆ, ಸರಿ ಹೆಗ್ಡೆ ಅವರೇ, ನಾವು ಮತ್ತೆ ನಿಮ್ಮನ್ನ ಇನ್ನೊಂದು ಸಲ ಸಂಪರ್ಕ ಮಾಡ್ತೇವೆ. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಪ್ಪಣ್ಣ ಹೆಗ್ಡೆ ಅವರೇ. ಥ್ಯಾಂಕ್ಸ್ ನಿಮ್ಗೆ ತುಂಬಾ ಧನ್ಯವಾದಗಳು. ಏನಾದ್ರೂ ಆಗಿ ಭಕ್ತರ ಒಂದು ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ನಿಮ್ಮ ಮಾಧ್ಯಮ ಸಹಕಾರಿಯಾಗಲಿ ಅಂತ ಖಂಡಿತ ನಾವು ಒಂದು ಸಾಮಾಜಿಕ ಕಳಕಳಿಯಿಂದ ಸ್ಪಂದನ ವಾಹಿನಿ ಯಾವತ್ತು ಸಾರ್ವಜನಿಕರ ಜೊತೆಗೆ ಇರ್ತದೆ ಅಂತ ನಾನು ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಗ್ಡೆ ಅವರೇ, ಮತ್ತೊಂದು ಸಲ ಅವಕಾಶ ಸಿಕ್ಕಿದ್ರೆ ಇನ್ನೊಂದು ಸಲ ಕರೆ ಮಾಡ್ತೇವೆ ನಿಮಗೆ. ದಯವಿಟ್ಟು ಫೋನ್ ನಮ್ಮ ಜೊತೆ ಮಾತುಕತೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿತದೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಈ ವಾರದ ವಿಶೇಷ ಸಂಚಿಕೆಯಲ್ಲಿ ಕೊಲ್ಲೂರು ದೇವಸ್ಥಾನದ ಹಗರಣಗಳು ಅನ್ನೋ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ.
ನಮ್ಮ ಜೊತೆಗೆ ನೇರ ಸಂದರ್ಶನದಲ್ಲಿ ಇರಬೇಕಾಗಿದ್ದ ಅಪ್ಪಣ್ಣ ಹೆಗಡೆ ಅವರು ಅನಾರೋಗ್ಯದ ಕಾರಣದಿಂದ ಗೈರಾಗಿದ್ದರೂ ಕೂಡ ಅವರು ನಮ್ಮ ಜೊತೆ ದೂರವಾಣಿ ಮೂಲಕ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ದಾರೆ. ಈಗ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರಾದಂತಹ ಶಾಸಕರಾದಂತಹ ಗೋಪಾಲ್ ಪೂಜಾರಿ ಅವರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಏನೀಗ ಹಗರಣಗಳಾಗಿದೆ, ಇವಾಗಲೇ ಅದನ್ನು ನಾವು ಮುಖ್ಯಮಂತ್ರಿಗಳ ಬಳಿ ಹೋಗಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ತನಿಖೆ ಆಗಬೇಕು, ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವುದರಲ್ಲಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ತನಿಖೆಗೆ ನಡೀತಾ ಇದೆ. ಕೆಲವೊಂದು ಜನರನ್ನು ಬಂಧಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಲಿಕ್ಕೆ ಆಗೋದಿಲ್ಲ. ತನಿಖೆಯನ್ನು ತ್ವರಿತಗತಿಯಲ್ಲಿ ಮಾಡಬೇಕಂತ ಇವಾಗಲೇ ನಾನು ಮುಖ್ಯಮಂತ್ರಿ ಹೇಳಿದರೆ ಮತ್ತೆ ಪುನಃ ಮುಖ್ಯಮಂತ್ರಿ ಭೇಟಿಯಾಗಿ ಅದನ್ನು ತ್ವರಿತಗತಿಯಲ್ಲಿ ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾರೆ. ವೀಕ್ಷಕರೇ, ಏನು ಶಾಸಕ ಕೆ ಗೋಪಾಲ್ ಪೂಜಾರಿ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೇನೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ತನಿಖೆ ಆಗಬೇಕು ಅಂತ ಏನು ಆಗ್ರಹ ಮಾಡಿದ್ದೇನೆ, ಆಮೇಲೆ ಏನು ಬಂಧಿಸಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೇನೆ, ಮತ್ತೊಂದು ಸಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ ಅಂತ ಹೇಳಿದರು. ಈ ಬಗ್ಗೆ ನಮ್ಮ ಶಾಸಕರು ಏನು ಹೇಳಿದ್ದಾರೆ ಅವ್ರ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನೇರವಾಗಿ ದೂರವಾಣಿ ಮೂಲಕ ಮಾಹಿತಿ ತೆಗೆದುಕೊಳ್ಳೋಣ. ಗೋಪಾಲ್ ಪೂಜಾರಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಗೋಪಾಲ್ ಪೂಜಾರಿ ಅವರೇ. ನಮಸ್ಕಾರ. ಇದು ಸ್ಪಂದನ ಟಿವಿ ವಿಶೇಷ ಪಬ್ಲಿಕ್ ಮೇಲ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಗೋಪಾಲ್ ಪೂಜಾರಿ ಅವರೇ, ಏನು ಕೊಲ್ಲೂರು ಹಗರಣಗಳ ಬಗ್ಗೆ, ಕೊಲ್ಲೂರು ಅವ್ಯವಹಾರದ ಬಗ್ಗೆ, ಕೊಲ್ಲೂರು ದೇವಸ್ಥಾನಕ್ಕೆ ತಟ್ಟಿದ ಶಾಪದ ವಿಮೋಚನೆ ಬಗ್ಗೆ ನಾವು ಏನು ಚರ್ಚೆ ಮಾಡ್ತಾ ಇದ್ದೇವೆ. ಸಾಕಷ್ಟು ಒಂದು ಏನು ಪ್ರಗತಿಯನ್ನು ಕಾಣ್ತಾ ಇದ್ದಂತಹ ಏನು ಕೊಲ್ಲೂರು ಚಿನ್ನಾಭರಣದ ಅವ್ಯವಹಾರಗಳೇನಿತ್ತು, ತನಿಖೆಯ ನಿಧಾನಗತಿ ಆಗ್ತಾ ಇದೆ, ತನಿಖೆ ಹಸ್ತಾಂತರ ಆಗಿದೆ. ಇದರ ಬಗ್ಗೆ ತಾವು ಏನು ಹೇಳಲಿಕ್ಕೆ, ನೀವೇನು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೇನೆ ಅಂತ, ಆದರೆ ಏನು ಬದಲಾವಣೆ ಆಗಿದೆ, ಏನು ಪ್ರಗತಿ ಆಗಬೇಕಿತ್ತು ಹೇಳಿ ಸರ್, ಹೇಳಿ. ಇವಾಗಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಮಾಡಬೇಕು, ಅವ್ರಿಗೆ ಕ್ರಮ ಕೈಗೊಳ್ಳಬೇಕು. ಮುಖ್ಯಮಂತ್ರಿ ಆದೇಶ ಮಾಡಿದ್ರೆ ಆದೇಶ ಪ್ರತಿ ಬೇಕಾದ್ರೆ ತಾವು ಕಳಿಸಿ ಕೊಡ್ತೇವೆ. ಓಕೆ. ಆದ್ರಿಂದ ಈಗಲೂ ನಾ ಹೇಳ್ತಾ ಇದ್ದೇನೆ, ನೀವು ಇವತ್ತು ಹೇಳಿದ್ರೆ ನಿಮ್ಮ ವಾಹಿನಿಯಿಂದ ನಾನು ಮಾಹಿತಿ ತಗೊಂಡಿದ್ದಾರೆ. ಇನ್ನೊಂದು ವಾರದೊಳಗೆ ಯಾಕೆ ವಿಳಂಬ ಆಗ್ತದೆ ಮತ್ತೆ ಅಲ್ಲಿ ಉನ್ನತಾಧಿಕಾರಿಗಳ ಚರ್ಚೆ ಮಾಡಿ ಕ್ರಮ ಹೇಳ್ತೇನೆ. ಓಕೆ ಗೋಪಾಲ್ ಪೂಜಾರಿ ಅವರು, ಈಗ ಕೇವಲ ನಮ್ಮ ಏನು ದೇವಸ್ಥಾನದಲ್ಲಿ ಕಳೆದ ಒಂದು ದಶಕಗಳಿಂದ ಈ ಥರದ ಒಂದು ಅವ್ಯವಹಾರಗಳ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಏನು ವಿಮಲಾನಂದ ಸ್ವಾಮೀಜಿಗಳ ಘರ್ಷಣೆ ಇರ್ಬೋದು, ಅವರ ಏನು ನಿಧನದ ಸಮಾಧಿಯ ವಿಚಾರ ಇರ್ಬೋದು, ಆಮೇಲೆ ಕೊಡಚಾದ್ರಿ ಉಳಿಸಿ ಹೋರಾಟ ಸಮಿತಿಯ ಮತ್ತು ದೇವಸ್ಥಾನದ ಮಧ್ಯದ ಇದು ಇರ್ಬೋದು, ಏನು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಂತ ಈ ಕೊಲ್ಲೂರು ದೇವಸ್ಥಾನದಲ್ಲಿ ಈ ಥರದ ಘರ್ಷಣೆಗಳು ಆಗ್ತಾ ಇದೆ. ಏನು ಆಡಳಿತ ಮಂಡಳಿಯ ಸಮಸ್ಯೆಗಳಿದೆಯಾ, ಅಥವಾ ಸ್ಥಳೀಯ ಗ್ರಾಮಸ್ಥರು ಮತ್ತು ಆಡಳಿತ ಮಂಡಳಿಯ ಹೊಂದಾಣಿಕೆಯ ಸಮಸ್ಯೆ ಇದೆ, ಏನು ಇದೆ ಅಂತ ಅನಿಸುತ್ತೆ? ಶಾಸಕರಾಗಿ ತಮ್ಮ ಅಭಿಪ್ರಾಯ ಏನು ಗೋಪಾಲ್ ಪೂಜಾರಿ ಅವರೇ? ಸ್ಥಳೀಯ ಗ್ರಾಮಸ್ಥರಿಗೂ ಮತ್ತು ಆಡಳಿತ ಮಂಡಳಿಗೆ ಅಲ್ಲಿ ಏನು ಸಮಸ್ಯೆ ಇಲ್ಲ. ಅಲ್ಲಿಯ ಅಧಿಕಾರಿಗಳು ಏನಾಗಿದೆ, ಸುಮಾರು 8 ವರ್ಷದಿಂದ ಅಡಿಟ್ ಮಾಡಲಿಲ್ಲ. ಅಡಿಟ್ ಮಾಡದೇ ಇರೋದ್ರಿಂದ ಇಂಥ ಪ್ರಕರಣಗಳು ಬೆಳಕಿ ಬರಲಿಲ್ಲ. ಎರಡನೇದಾಗಿ ಅಲ್ಲಿ ಮಾರುತಿಯವರು ರಿಟೈರ್ಡ್ ಆಗುವಾಗ ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಹೊಸ ಕಾನೂನಿನ ಅಧಿಕಾರಿಗೆ ಇನ್ಚಾರ್ಜ್ ಕೊಡುವಂತ ಸಂದರ್ಭದಲ್ಲಿ ಅವರು ಲೆಕ್ಕಪತ್ರ ಕರೆಕ್ಟ್ ಆಗಿ ಕೊಡ್ಲಿಲ್ಲ. ಈ ದೃಷ್ಟಿಯಲ್ಲಿ ಅವರು ಅದನ್ನ ಮಾರುತಿಯವರೇ ಕೆಲಸದಲ್ಲಿ ವಿಫಲ ಆಗಿದ್ದಾರೆ. ಅದರಿಂದ ಇಂಥ ಘಟನೆಗಳು ಆಗಿದೆ. ಓಕೆ, ಈಗ ಇವರು ನಮ್ಮ ಏನು ಈಗ ಹೊಸದಾಗಿ ಚಾರ್ಜ್ ತಗೊಂಡಂತ TR ಉಮಾ ಅವರ ಬಗ್ಗೆ ಯಾವುದೇ ಒಂದು FIR ಆಗಲಿ ಅಥವಾ ಪ್ರಥಮ ವರ್ತಮಾನ ವರದಿಯನ್ನು ಸಂಗ್ರಹ ಮಾಡಲಿಲ್ಲ ಪೊಲೀಸ್ನವರು. ಆಮೇಲೆ ಆಡಳಿತ ಸಮಿತಿ ಏನು 2012 ನಂತರ ಏನು ಈ ಪ್ರಕರಣ ನಡೆದಿದೆ, ಇದರ ಬಗ್ಗೆ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಶಾಸಕರೇ? ನಾನು ಕೇಳೋದು ಆಡಳಿತ ಮಂಡಳಿ ಇರ್ಬೋದು, ಅಥವಾ ಅಲ್ಲಿಯ ಕಾನೂನು ಅಧಿಕಾರಿ ಇರ್ಬೋದು, ಅಥವಾ ಸಿಬ್ಬಂದಿ ಇರ್ಬೋದು. ಓಕೆ, ಇದರಲ್ಲಿ ತನಿಖೆಗೆ ನಾವು ಸಂಪೂರ್ಣವಾಗಿ ಹೇಳಿದ್ದೇವೆ. ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ. ಪೊಲೀಸ್ ಇಲಾಖೆಯಿಂದ ತನಿಖೆ ಆಗ್ಬೇಕು. COD ಬೇಕಾದ್ರೆ ಕೊಡಿ, CBI ಕೊಡಿ. ಹೌದು, ನಮ್ದೇನಿಲ್ಲ, ತಪ್ಪಿಗಸ್ತರಿಗೆ ಶಿಕ್ಷೆ ಆಗ್ಬೇಕು. ಖಂಡಿತ. ನೀವು ಲಾಸ್ಟ್ ಟೈಮ್ ನಮ್ಮ ಜೊತೆ ಮಾಧ್ಯಮದ ಜೊತೆ ಮಾತಾಡುವಾಗ ಹೇಳಿದ್ರಿ, ಈಗ ಪ್ರಕರಣ CID ತನಿಖೆ ಆಗಬೇಕು ಅನ್ನುವಂಥ ಮಾಹಿತಿಯನ್ನು ನೀವು ಹೇಳಿದ್ರಿ. ಬಟ್ ಅದು ಯಾವುದೇ ಪ್ರಗತಿ ಕಾಣಲಿಲ್ಲ ಅನ್ನುವಂಥ ಒಂದು ಖೇದದ ಸಂಗತಿ ಗೋಚರಿಸ್ತಾ. ಈಗ ಬರೀ 400 ಗ್ರಾಮ್ ಚಿನ್ನದ ಇನ್ನು ಬೆಳಕಿ ತರಲಿ ಬಾಕಿ ಇದೆ. ಉಳಿದೆಲ್ಲ ಚಿನ್ನವನ್ನ ಮಾಡಿದ್ದಾರೆ, ಈಗ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. 405 ಗ್ರಾಮ್ ಚಿನ್ನ ಇನ್ನು ನಮ್ಗೆ ಅದರ ತನಿಖೆಯಲ್ಲಿ ನಮ್ಗೆ ಇನ್ನೂ ಸಿಕ್ಲಿಲ್ಲ. ಅದನ್ನ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಸಹ ಮಾತಾಡಿ ಯಾಕೆ ವಿಳಂಬ ಆಗಿದೆ ಅನ್ನೋದು. ಅಲ್ಲ, ಅದು ಸರಿ. ಈಗ 400 ಗ್ರಾಮ್ ಚಿನ್ನದ ವಿಚಾರ ರಿಕವರಿ ಮಾಡಲಿಕ್ಕಿದೆ, ಅದು ಕರೆಕ್ಟ್. ಆದರೆ ಈಗ ಏನು ಚಿನ್ನಾಭರಣಗಳು ಸಿಕ್ಕಿದೆ,
ಇದಕ್ಕೆ ಮೂಲ ಕಾರಣ ಯಾರು? ಏನು ಶಿವರಾಮ್ ಮಡಿವಾಳ ಮತ್ತು 4 ಜನ ಇದ್ದಾರೆ, ಅವರು ಅಷ್ಟೇ ಕಾರಣವಾ? ಈ ರೀತಿಯ ತನಿಖೆ ಯಾವುದೇ ಪ್ರಗತಿಯತ್ತ ಹೋಗಲಿಲ್ಲ. ಏನು ಚಿನ್ನಾಭರಣ ರಿಕವರಿ ಮಾಡುವಂಥದ್ದಷ್ಟೇ ಪೊಲೀಸರ ಕೆಲಸ ಆಗಿ ಕಾಣ್ತಾ ಇದೆ ಶಾಸಕರೇ. ಬಟ್ ಈ ಇಡೀ ವ್ಯವಸ್ಥೆಯ ಹಿಂದೆ ಯಾರು ಇದ್ದಾರೆ, ಏನಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಪ್ರಗತಿ ಕಾಣಲಿಲ್ಲ ಅನ್ನುವಂಥದ್ದು. ಈಗ ಕಾರ್ಯನಿರ್ವಹಣಾ ಅಧಿಕಾರಿ ಹತ್ರ ಇರುವಂತ ಚಾವಿ ಒಬ್ಬ ಸಾಧಾರಣ ಕಾರ್ಮಿಕನ ಕೈ ಸಿಗ್ತದೆ. ಚಾವಿ ಯಾಕೆ, ಲಾಕರ್ ಚಾವಿ ಯಾಕೆ ಕೊಟ್ಟಿದ್ದಾರೆ? ಹೌದು ಹೌದು ಹೌದು, ಬಹಳ ಮುಖ್ಯ ವಿಚಾರ ಅದು. ಅದೇ ತಪ್ಪಾಗಿತ್ತು. ಹೌದು ಹೌದು ಹೌದು. ಹಿಂದೆ ಬಾಡಿಯಲ್ಲಿ ಮೆನಿಂಗ್ ಟೆಸ್ಟಿಗೂ ಮತ್ತು ಕಾರ್ಯನಿರ್ವಹಣೆ ಇಬ್ಬರು ಸೈನ್ ಹಾಕುವಂತ ಪರಿಸ್ಥಿತಿ ಇದ್ದಾಗ ಅದನ್ನ ಅದಕ್ಕೆ ವಿರೋಧ ಮಾಡಿದ್ದೇವೆ. ಕರೆಕ್ಟ್ ಇತ್ತು ಅದು, ಆವಾಗ ಕರೆಕ್ಟ್ ಇತ್ತು. ಕರೆಕ್ಟ್, ಹೌದು, ವಿರೋಧ ಮಾಡಿದ್ದೇವೆ. ಯಾಕಂದ್ರೆ ಅದು ದುರುಪಯೋಗ ಆಗ್ತದೆ. ಈಗ ಲೋಕಾಯುಕ್ತ ತನಿಖೆ ಆಗಿದೆ, ಲೋಕಾಯುಕ್ತ ತನಿಖೆ ಆದ್ಮೇಲೆ ಅಲ್ಲೂ ಸಹ ಇನ್ನು ಕಾನೂನು ಕ್ರಮ ಕೈಗೊಳ್ಳಿಲ್ಲ. ಎಲ್ಲಾ ರೀತಿಯಲ್ಲಿ ಅಲ್ಲಿ ಕಾನೂನು ಮಿಸ್ಟೇಕ್ ಆಗಿದೆ. ಅದನ್ನ ನಾವು ತನಿಖೆ ಮಾಡ್ಬೇಕು ಅಂತ ಒತ್ತಾಯ ಈಗಲೂ ನಾನು ಒತ್ತಾಯ ಮಾಡ್ತೇನೆ. ಖಂಡಿತ ಶಾಸಕರ, ನಮ್ಮ ಇಂಟೆನ್ಷನ್ ಕೂಡ ಅದೇ. ಏನೊಂದು ಬಹಳ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಸುದ್ದಿ ಆಗಿದ್ದಂಥ ಏನು ಲಕ್ಷಾಂತರ ಬೆಲೆ ಬಾಳುವ ಒಂದು ಸಾರ್ವಜನಿಕ ಚಿನ್ನಾಭರಣಗಳು ಯಾರೋ ಅವ್ಯವಹಾರಗಳಿಗೆ ಒಳಗಾಗ್ತದೆ ಅಂದರೆ ಅದೊಂದು ಬಹಳ ದೊಡ್ಡ ದುರಂತ. ಮತ್ತು ನಮ್ಮ ಜಿಲ್ಲೆಗೆ ಏನು ಅದೊಂದು ಕೆಟ್ಟ ಹೆಸರು. ಈ ಕಾರಣಕ್ಕೆ ಪ್ರಗತಿ ವಿಳಂಬ ಆಗಿದೆ ಅನ್ನುವ ಕಾರಣಕ್ಕಾಗಿ ನಾವು ಈ ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಶಾಸಕರೇ, ಖಂಡಿತವಾಗಿ ನಿಮ್ಮ ಜೊತೆಗೆ ಸ್ಪಂದನ ವಾಹಿನಿ ನಿಮ್ಮ ಜೊತೆಗೆ ಇರುತ್ತೆ. ಖಂಡಿತ. ಥ್ಯಾಂಕ್ ಯು ಶಾಸಕರೇ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಈಗೇನು ಶಾಸಕರು, ನಮ್ಮ ಬೈಂದೂರು ಶಾಸಕರು ಗೋಪಾಲ ಪೂಜಾರಿ ಅವರು ನಮ್ಮ ಜೊತೆ ಮಾತಾಡಿದರು. ಖಂಡಿತವಾಗಿ ಇದೊಂದು ದೊಡ್ಡ ಹಗರಣ. ಈ ರೀತಿಯ ಇದರ ಹಿಂದೆ ಯಾರ್ಯಾರು ಷಡ್ಯಂತ್ರ ಇದೆ, ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನು ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ವರಿಷ್ಠಾಧಿಕಾರಿಗಳಿಂದಲೇ ತನಿಖೆ ಮಾಡಿಸಿ ಕ್ರಮಕ್ಕೆ ಆಗ್ರಹ ಮಾಡ್ತೇವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಏನು ಶಾಸಕರು ಹೇಳಿದ್ದಾರೆ ಗೋಪಾಲ್ ಪೂಜಾರಿ ಅವರು. ಇದೊಂದು ಬಹಳ ಮುಖ್ಯವಾದ ವಿಚಾರ. ಆದರೆ ಎಷ್ಟರ ಮಟ್ಟಿಗೆ ಶಾಸಕರ ಮಾತುಗಳು, ಶಾಸಕರ ಅಭಿಪ್ರಾಯಗಳು ರಾಜ್ಯ ಸರ್ಕಾರದ ಮೇಲೆ ಮತ್ತು ಮುಜರಾಯಿ ಇಲಾಖೆ ಮೇಲೆ ಹಾಗೂ ಅಧಿಕಾರಿಗಳ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಆದರೆ ಏನು ದಶಕಗಳಿಂದ ಕೊಲ್ಲೂರು ದೇವಳದ ತಾಯಿ ಮೂಕಾಂಬಿಕೆ ಏನು ತಾಳ್ಮೆಯಿಂದ ಕಾಯ್ತಾ ಇದ್ದಾಳೆ, ಅದರ ಅರ್ಥ ಅಲ್ಲಿ ಮೂಕಾಂಬಿಕೆಯ ಪಾವಿತ್ರ್ಯತೆ ಇಲ್ಲ ಅಥವಾ ಶಕ್ತಿ ಇಲ್ಲ ಅನ್ನುವಂಥದ್ದಲ್ಲ. ಅದ್ರ ಜೊತೆಗೆ ಏನು ನಮ್ಮ ಭಕ್ತರು ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಖಂಡಿತವಾಗಿ ಮೂಕಾಂಬಿಕೆ ಮಾಡ್ತಾ ಇದ್ದಾಳೆ. ಅದರ ಪೂರ್ವಭಾವಿಯಾಗಿ ಏನು ಪ್ರಕರಣ ಇದು ಬೆಳಕಿಗೆ ಬಂದಿದೆ. ಖಂಡಿತವಾಗಿ ಮುಜರಾಯಿ ಇಲಾಖೆ ಕೂಡ ಈ ಬಗ್ಗೆ ಗಂಭೀರವಾದ ಗಮನವನ್ನು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲೂ ಮುಜರಾಯಿ ಇಲಾಖೆಗೆ ಆಡಳಿತಕ್ಕೆ ಒಳಪಟ್ಟಂಥ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಕೊಡಬೇಕಾಗಿದೆ. ಏನು ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಹತ್ರ ಇರಬೇಕಾದಂತಹ ಒಂದು ದೇವಸ್ಥಾನದ ಕೀ, ಅದು ಚಿನ್ನಾಭರಣಗಳ ತಿಜೋರಿಯ ಕೀ ಡಿ ಗ್ರೂಪ್ ನೌಕರನ ಕೈಯಲ್ಲಿ 2.5-3 ವರ್ಷಗಳಿಂದ ಓಡಾಡ್ತಾ ಇದೆ. ಏನು ಚಿನ್ನಾಭರಣಗಳ ಮತ್ತು ಹಣಕಾಸಿನ ಲೆಕ್ಕಾಚಾರಕ್ಕೆ ಯಾರು ಅಂಕಿತ ಹಾಕುವವರು ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದ ಅತ್ಯಂತ ಪ್ರಮುಖ ದೇವಸ್ಥಾನ ಕೊಲ್ಲೂರಿನಲ್ಲಿ ನಡೀತಾ ಇಲ್ಲ. ಆ ಥರದ ನಿರ್ಲಕ್ಷ್ಯಗಳು ಕಾಣ್ತಾ ಇದೆ ಆದರೆ ಇನ್ನು ಬೆಳಕಿಗೆ ಬರದಂಥ ಎಷ್ಟು ಪ್ರಕರಣಗಳಿದೆ ಅನ್ನೋದು ಕೂಡ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು. ಆದರೆ ಪೊಲೀಸರ ಪ್ರಕಾರ ಏನು ಈಗ ಪ್ರಕರಣ ಬೆಳಕಿಗೆ ಬಂದಿದೆ, ಆ ಪ್ರಕರಣದ ತನಿಖೆಯ ಅಷ್ಟೇ ಜವಾಬ್ದಾರಿ ಪೊಲೀಸರಿಗಿದೆ. ಅದಕ್ಕಿಂತ ಹೆಚ್ಚು ಮುಂದುವರ್ಕೊಂಡು ಹೋಗಲಿಕ್ಕೆ ಅವರಿಗೆ ಅವಕಾಶ ಇಲ್ಲ ಅನ್ನುವಂಥ ಕೂಡ ಮಾಹಿತಿಗಳನ್ನು ಪೊಲೀಸರು ನಮಗೆ ವರಿಷ್ಠಾಧಿಕಾರಿಗಳು ಸೇರಿದಂತೆ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಚಿನ್ನಾಭರಣಗಳು ತಿಜೋರಿಯಲ್ಲಿದೆ ಅದು ನಕಲಿ ಚಿನ್ನಾಭರಣಗಳು ಕೂಡ ಬೆಳಕಿಗೆ ಬಂದಿದೆ ಅನ್ನುವಂಥದ್ದನ್ನು ಮಾಜಿ ಆಡಳಿತ ಧರ್ಮದರ್ಶಿ ಆದಂತಹ ಅಪ್ಪಣ್ಣ ಹೆಗಡೆಯವರು ನಮ್ಮ ಜೊತೆ ದೂರವಾಣಿ ಮೂಲಕ ಹೇಳಿದರು. ಏನು ಚಿನ್ನಾಭರಣ ನಕಲಿ, ಹಾಗಾದರೆ ಮೂಲ ಚಿನ್ನಾಭರಣಗಳ ಏನು ಇದು ದಾಖಲೆಗಳು ಎಲ್ಲಿವೆ, ಮೂಲ ಚಿನ್ನಾಭರಣಗಳು ಎಲ್ಲಿವೆ, ಯಾರ ಕೈಯಲ್ಲಿದೆ, ಎಲ್ಲಿ ಹೋಗಿದೆ, ಏನು ಅವ್ಯವಹಾರಕ್ಕೊಳಗಾಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದ ವಿಚಾರ. ಈ ಬಗ್ಗೆ ಏನು ಆಡಳಿತ ಮಂಡಳಿ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಕಾರ್ಯನಿರ್ವಹಣಾಧಿಕಾರಿಗಳು ಕೀ ಕೊಟ್ಟಾಗ ಆಡಳಿತ ಮಂಡಳಿ ಮತ್ತು ಆಡಳಿತ ಧರ್ಮದರ್ಶಿಗಳು ಸಂಬಂಧಪಟ್ಟ ಇಲಾಖೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡಿ ತನಿಖೆ ನಡೆಸಬೇಕು ಅನ್ನುವಂಥ ಒಂದು ಒಕ್ಕೊರಲ ಕೂಗು ಕೊಲ್ಲೂರು ಮೂಕಾಂಬಿಕೆ ಭಕ್ತರಿಂದ ಕೇಳಿ ಬರ್ತಾ ಇದೆ. ಬನ್ನಿ, ಈ ಬಗ್ಗೆ ನಾವು ಇವರು ನಮ್ಮ ಅಲ್ಲಿಯ ಕೊಲ್ಲೂರು ಗ್ರಾಮ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರತಕ್ಕಂತಹ ಚಂದ್ರ ಬೆಳಗಾರಿ ಏನು ಹೇಳ್ತಾರೆ ಕೇಳೋಣ. ಗ್ರಾಮ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಕೊಲ್ಲೂರಿದ್ದು. ನಾವು ಈ ಅವ್ಯವಹಾರ ನಡೆದ ತಕ್ಷಣ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಂತ ಮಾಡ್ಕೊಂಡಿದ್ದೇವೆ. ಆದರೆ ಮಾನ್ಯ SP ಸಾಹೇಬರು ಅವರ ಮೇಲೆ ನಂಬಿಕೆಯಿಂದ ಖಂಡಿತ ಅವರು ಈ ಅವ್ಯವಹಾರವನ್ನು ಸಂಪೂರ್ಣವಾಗಿ ಬಯಲಿಗೆ ಎಳಿತಾರೆ ಅನ್ನುವ ಒಂದು ಮನೋಭಾವನೆಯಿಂದ
ನಾವು ಆ ಪ್ರತಿಭಟನೆಗೆ ಹೊರಡಲಿಲ್ಲ. ಇವತ್ತು ನಿಜವಾಗ್ಲೂ ಕೂಡ ನಮಗೆ ಸಂತೋಷ ಆಗ್ತಿದೆ, ಹೆಚ್ಚಿನವನ್ನು ಬಯಲಿಗೆ ಎಳೆದಿದ್ದಾರೆ. ನಾವು ಈಗ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದೇ, ಏನಂತ ಹೇಳಿದರೆ, ಈಗ ಶಿವರಾಮ ರಸೀಟ್ನಲ್ಲಿ ಇರುವಂಥ ಅವ್ಯವಹಾರ ಮಾತ್ರ ಈಗ ನಮಗೆ ಕೆಲವು ಕಂಡು ಬರ್ತಾ ಇದೆ. ಅದನ್ನು ಕೂಡ ಈಗ ಯಾವ್ಯಾವ ಚಿನ್ನ ಅಂತೇಳಿ ರಿಕ್ವೈರ್ ಆಗಿದೆ. ನಾವು ಹೇಳೋದೇನು ಗೊತ್ತುಂಟ, ಎಷ್ಟೋ ಭಕ್ತಾದಿಗಳು ಚಿನ್ನವನ್ನು ಕೊಡುವಾಗ ರಸೀಟನ್ನು ಪಡೆಯುವುದಿಲ್ಲ. ಯಾಕಂತೇಳಿದ್ರೆ ಅವರಿಗೆ ಗೊತ್ತೂ ಇರುವುದಿಲ್ಲ. ಈ ಅವ್ಯವಹಾರ ಮಾಡ್ತಾ ಇರುವ ವ್ಯಕ್ತಿಗಳು ಆ ರಸೀಟನ್ನು ಕೊಡುವ ಬಗ್ಗೆ ಸ್ವಲ್ಪ ಲೇಟ್ ಮಾಡ್ತಾ ಇರ್ತಾರೆ. ಯಾಕಂತೇಳಿದ್ರೆ ಅವ ಟ್ರೈನ್ ಟಿಕೆಟ್ ಮಾಡಿದ್ದಿದ್ರೆ ಅವನಿಗೆ ಗಡಿಬಿಡಿಯಲ್ಲಿ ಹೋಗ್ಬೇಕು, ಅದು ಇವ್ರಿಗೆ ಗೊತ್ತುಂಟು. ಅಂಥ ಸಮಯದಲ್ಲಿ ಇವರು ರಸೀಟನ್ನು ಕೊಡದೆ ಕೆಲವು ತುಂಬ ಚಿನ್ನವನ್ನು ಅವ್ಯವಹಾರ ಮಾಡಿದ್ದಾರೆ. ಆದ್ದರಿಂದ ಅದು ಕೂಡ ನಾನು ಈಗ ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದರೆ, ಯಾರೇ ಭಕ್ತಾದಿಗಳು ರಸೀಟ್ ಇಲ್ಲದೆ ಕೊಡ್ತಿದ್ರೆ ದಯವಿಟ್ಟು ಅವರಿಗೆ ಬಂದು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು. ಮತ್ತು ಈ ನಮ್ಮಲ್ಲಿ ಏನಂತ ಹೇಳಿದರೆ, ಕೇರಳದವರು ಮತ್ತು ತಮಿಳಿನವರು ಜಾಸ್ತಿ ಭಕ್ತಾದಿಗಳಿದ್ದರಿಂದ ತುಂಬ ದೂರದವರು ತುಂಬ ಚಿನ್ನವನ್ನು ಕೊಟ್ಟಿರ್ತಾರೆ. ಅದು ಎಷ್ಟೋ ಚಿನ್ನ ಇಲ್ಲಿ ರಸೀಟ್ ಆಗಲಿಲ್ಲ. ಮತ್ತು ಇದರಲ್ಲಿ ಮಾನ್ಯ ಎಕ್ಸಿಕ್ಯೂಟಿವ್ ಆಫೀಸರ್ನಲ್ಲಿ ಹಿಡಿದ ಸೂಪರ್ವೈಸರು ಇವ್ರದ್ದೆಲ್ಲ ದಿವ್ಯ ನಿರ್ಲಕ್ಷ್ಯ. ಯಾಕಂತ ಹೇಳಿದ್ರೆ 4 ವರ್ಷದಿಂದ ಈ ಡಿ ದರ್ಜೆ ನೌಕರ ಒಬ್ಬ ಈ ರೀತಿ ಅವ್ಯವಹಾರ ಮಾಡ್ತಾ ಇರುವಾಗ ಇವರ ಗಮನಕ್ಕೆ ಬರಲಿಲ್ಲ ಅಂದರೆ ಇದು ಹಾಸ್ಯಾಸ್ಪದ ವಿಚಾರ. ಎಲ್ಲರ ಗಮನಕ್ಕೆ ಸ್ವಲ್ಪ ಇದೆ, ಆದರೆ ಅದನ್ನು ಬಯಲಿಗೆ ಯಾರೂ ಹೇಳಿರಲಿಲ್ಲ. ಇದು ದೊಡ್ಡ ತಪ್ಪು. ಅವ್ರ ಮೇಲೆ ಈ ಏನು ಸರ್ಕಾರ ಇದೆ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಊರಿನವರ ಒಕ್ಕರರ ಮನವಿ. ಯಾಕಂದರೆ 5 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಇವರು, ವ್ಯವಸ್ಥಾಪನಾ ಸಮಿತಿಯವರು? ಒಬ್ಬ ಡಿ ದರ್ಜೆ ನೌಕರನ ಚಿನ್ನದ ಒಂದು ಕೀ ಕೊಟ್ಕೊಂಡು ಇವರು ಏನು ಮಾಡ್ತಾ ಇದ್ದಾರೆ ಹಾಗಿದ್ರೆ? ಆದ್ದರಿಂದ ಎಲ್ಲ ಇದನ್ನು ಕುಲಂಕಷವಾಗಿ ಸರ್ಕಾರ ಇದನ್ನು ಪರಿಶೀಲನೆ ಮಾಡಬೇಕಂತೇಳಿ ನಾವು ಊರಿನವರ ಪರವಾಗಿ ಒಕ್ಕಲರ ಮನವಿ ಮಾಡ್ತಾ ಇದ್ದೇವೆ. ಓಕೆ ವೀಕ್ಷಕರೇ, ಈಗ ಏನು ಕೊಲ್ಲೂರಿನ ಗ್ರಾಮ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಚಂದ್ರ ಬೆಳಗಾರು ಭಾಳ ಸವಿಸ್ತರವಾಗಿ ಏನು ಅವ್ಯವಹಾರಗಳು ಹೇಗೆ ನಡೀತಾ ಇವೆ ಅನ್ನೋದ್ರ ಬಗ್ಗೆ ಮಾತಾಡಿದರು. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮೊದಲು ಒಂದು ಸಣ್ಣ ವಿರಾಮ. ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೇನು ಈಗ ಕೊಲ್ಲೂರು ದೇವಳದ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ವಿ. ಅಲ್ಲಿಯ ಗ್ರಾಮ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರ ಬೆಳಗಾರ್ ಅವರು ನಮ್ಮ ಜೊತೆಗೆ ಏನು ಚಿನ್ನಾಭರಣದ ಅವ್ಯವಹಾರಗಳ ಬಗ್ಗೆ ಮಾತಾಡ್ತಾ ಇದ್ದರು. ಸೊ ಭಾಳ ಸೂಕ್ಷ್ಮವಾಗಿ ಅವರು ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮೊದಲನೇದಾಗಿ, ರಶೀದಿ ಇಲ್ಲದೆ ಚಿನ್ನಾಭರಣಗಳನ್ನು ದೇವಸ್ಥಾನಕ್ಕೆ ಅರ್ಪಿಸುವಂತಹ ಪದ್ಧತಿ. ಇಲ್ಲಿ ಕೇರಳ ಮತ್ತು ತಮಿಳುನಾಡಿನಿಂದ ಏನು ಬರ್ತಾ ಇದ್ದಾರೆ ಜನ ಭಕ್ತಾದಿಗಳು, ಅವರು ಭಾಳ ತುರ್ತಾಗಿ ಅವರು ಟೈಮ್ ಶೆಡ್ಯೂಲ್ ಹಾಕ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರು ರಶೀದಿ ಕೊಡಲಿಕ್ಕೆ ತಡ ಮಾಡ್ತಾರೆ. ಆವಾಗ ಏನು ಭಕ್ತಾದಿಗಳಿಗೆ ತಡ ಆಗ್ತದೆ ಅನ್ನುವ ಕಾರಣಕ್ಕೆ ರಶೀದಿಯನ್ನು ಬಿಟ್ಟು ಅವರು ಹೋಗ್ತಾ ಇರ್ತಾರೆ. ಸೊ ಅಂತಹ ಚಿನ್ನಾಭರಣಗಳಿಗೆ ಮುಜರಾಯಿ ಇಲಾಖೆಗೆ ದಾಖಲೆ ಮಾಡದೆ ಆಭರಣಗಳನ್ನು ಲಪಟಾಯಿಸುವಂಥ ಒಂದು ವ್ಯವಸ್ಥೆ ಅಥವಾ ಷಡ್ಯಂತ್ರ ಅಲ್ಲಿ ನಡೀತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಅವರು ಸೂಕ್ಷ್ಮವಾಗಿ ನಮಗೆ ಹೇಳಿದ್ದಾರೆ. ಇನ್ನೊಂದು ಕಡೆಯಿಂದ ಏನು ರಶೀದಿಯನ್ನು ಕೊಡದೆ ಕೆಲವರು ಏನು ನಮಗೆ ಇನ್ಕಮ್ ಟ್ಯಾಕ್ಸಿಗೆ ಅಥವಾ ಈ ರೀತಿಯ ಒಂದು ದಾಖಲೆಗಳಿಗೆ ಸಮಸ್ಯೆ ಆಗ್ತದೆ ಅನ್ನೋ ಕಾರಣಕ್ಕೆ ರಶೀದಿ ಪಡೆಯದೆ ಭಕ್ತರಿಗೆ ಹರಕೆ ಒಪ್ಪಿಸುವಂಥ ಒಂದು ಕಾರಣಕ್ಕೆ ಹರಕೆಯನ್ನು ಒಪ್ಪಿಸಿ ಹೋಗುವಂಥದ್ದು ಒಂದು ವ್ಯವಸ್ಥೆ ಕೂಡ ಎಲ್ಲ ಸಾಮಾನ್ಯ ಎಲ್ಲ ಮುಜರಾಯಿ ಇಲಾಖೆಗಳು ಸೇರಿದಾಗೆ ಎಲ್ಲ ದೇವಸ್ಥಾನಗಳಲ್ಲಿ ಇದೆ. ಸೊ ಏನು ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಕೇಳಿದರೆ, ಅವರು ಇನ್ನೊಂದು ವಿಚಾರ, ಎಲ್ಲರೂ ಏನು ವಿಚಾರ ಮಾತಾಡ್ತಾರೆ. ಓಕೆ, ಇನ್ನೊಂದು ವಿಚಾರ ಏನು ಹೇಳ್ತಾರೆ ಅಂತ ಹೇಳಿದರೆ, ಅವರು ಡಿ ಗ್ರೂಪ್ ನೌಕರನ ಕೈಯಲ್ಲಿ ಕೀ ಹೇಗೆ ಸಿಕ್ತು? ಒಂದು ನಿಮಿಷ, ಈ ಬಗ್ಗೆ ಚರ್ಚೆ ಮಾಡೋಣ. ಈ ನಡುವೆ ನಮ್ಮ ಜೊತೆಗೆ ಕೊಲ್ಲೂರು ದೇವಸ್ಥಾನದ ಮಾಜಿ ಆಡಳಿತ ಧರ್ಮದರ್ಶಿಗಳಾದಂತಹ BM ಸುಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸುಕುಮಾರ್ ಶೆಟ್ರೆ. ಈಗ ನಾವು ಸ್ಪಂದನ ವಾಹಿನಿಯಲ್ಲಿ ಪಬ್ಲಿಕ್ ಮೇಲ್ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಕೊಲ್ಲೂರು ದೇವಸ್ಥಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಈಗ ಏನು ಇತ್ತೀಚೆಗೆ ಕೊಲ್ಲೂರು ದೇವಳದ ಅವ್ಯವಹಾರ, ಚಿನ್ನಾಭರಣಗಳ ಅವ್ಯವಹಾರ ಆಗಿದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಆದರೆ ತನಿಖೆಯ ಪ್ರಗತಿ ಬಹಳ ನಿಧಾನಗತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ತಮಗೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸುಕುಮಾರ್ ಶೆಟ್ರೆ? ದೇವಸ್ಥಾನ ಅಂದ್ರೆ ಭಕ್ತನ ಶಾಂತಿಗೋಸ್ಕರ ಬರುವಂತ ಒಂದು ಜಾಗ. ಇಲ್ಲಿ ಭಕ್ತ ದೀನನಾಗಿ ದೇವರ ದರ್ಶನ ಮಾಡುವಂತ ಒಂದು ವ್ಯವಸ್ಥೆ, ತನಗೆ ತೋಚಿದ್ದನ್ನು ಸರ್ವಸ್ವವನ್ನು ದೇವರಿಗಾಗಿ ಸಮರ್ಪಣೆ ಮಾಡ್ತಾನೆ. ಹೌದು. ಆ ಸಮರ್ಪಣೆಯನ್ನ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಕರ್ತವ್ಯ. ಯಾರು ಕೂತ್ಕೊಳ್ತಾರೋ ಅದನ್ನು ಸರಿಯಾಗಿ ಇಟ್ಕೊಳ್ಳುವ ಜವಾಬ್ದಾರಿ ಅವರದ್ದು. ಆ ಮನೆ ಯಜಮಾನ ಸರಿಯಾಗಿ ಮನೆಯನ್ನು ನೆಟ್ಲಿಕ್ಕೆ ಆಗಲಿಲ್ಲವ,
ಮನೆ ದಿವಾಳಿ ಆಗುತ್ತೆ. ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತೆ ದೇವಸ್ಥಾನದ ಎಕ್ಸಿಕ್ಯೂಟಿವ್ ವೀಕ್ ಆದ್ರೆ ದೇವಸ್ಥಾನವೇ ಕೆಟ್ಟಕ್ಕೆ ಹೋಗುತ್ತೆ. ಅಲ್ಲ ಏನು ಸುಕುಮಾರ್ ಶೆಟ್ಟರ್, ಈಗ ಅವರು ಎಸ್ ಮಾರುತಿ ಅವರು ಏನು ಅಧಿಕಾರ ಬಿಟ್ಟು ಕೊಟ್ಟು ಹೋಗುವಾಗ ಅವರು ಪೂರ್ತಿ ಅಧಿಕಾರವನ್ನು ಹಸ್ತಾಂತರ ಮಾಡಲಿಲ್ಲ. ಮುಜರಾಯಿ ಇಲಾಖೆಯ ಒಂದು ಅಧೀನಕ್ಕೊಳಪಟ್ಟಂಥ ಕೊಲ್ಲೂರು ದೇವಸ್ಥಾನದಲ್ಲಿ ಸುಕುಮಾರ ಶೆಟ್ಟರು ಧರ್ಮದರ್ಶಿಗಳಾಗಿದ್ದಾಗ ಸಾಕಷ್ಟು ಬದಲಾವಣೆಗಳು ಕಂಡಿದೆ ಅನ್ನುವಂಥ ಮಾಹಿತಿಗಳನ್ನು ಜನ ಹೇಳ್ತಾರೆ, ಅಭಿಪ್ರಾಯವನ್ನು ಜನ ಹೇಳ್ತಾರೆ. ಏನೇ ಇರಲಿ, ಸುಕುಮಾರ್ ಶೆಟ್ಟರು ಏನೇ ಮಾಡಲಿ, ಅಲ್ಲಿ ಧರ್ಮದರ್ಶಿಗಳಾಗಿದ್ದಾಗ ಒಂದು ದೇವಸ್ಥಾನವನ್ನು ಅಲ್ಲಲ್ಲ ಧರ್ಮಸ್ಥಳ ಈ ಕೊಲ್ಲೂರು ದೇವಸ್ಥಾನವನ್ನು ಭಕ್ತರಿಗೆ ನೋಡಲಿಕ್ಕೆ ಖುಷಿಯಾಗುವಂಥ, ಅಲ್ಲಿ ಬರುವಾಗ ಆ ತಾಯಿಯ ಪ್ರೀತಿಯನ್ನು ತೋರಿಸುವಂಥ ಒಂದು ಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಅಂತ. ಆದರೆ ಅದರ ನಂತರ ಏನು ಈ 2012 13 14 ನಂತರ ಈ ಥರದ ಒಂದು ವ್ಯವಹಾರಗಳೇನು ವರ್ಷಕ್ಕೆ 2-3 ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸೊ ನಿಮಗೆ ಏನು ಅನಿಸ್ತದೆ ಶೆಟ್ಟರ್ ಇದ್ರ ಬಗ್ಗೆ? ದೇವಸ್ಥಾನದಲ್ಲಿ ಆಡಳಿತವೇ ಇಲ್ಲ, ಅಲ್ಲಿ ಬೇಕಾಬಿಟ್ಟಿಯಾಗಿದೆ. ನಾನು ಹೇಳಬಾರದಂತ ಒಂದು ನೋವನ್ನು ನಾನು ಹೇಳ್ತಾ ಇದ್ದೇನೆ. ದೇವಸ್ಥಾನದ ರಥೋತ್ಸವದ ದಿನ ಒಬ್ಬ ದೇವಸ್ಥಾನದ ರಥದಲ್ಲಿ ಬಿದ್ದು ನರಮೇಧ ಆಗಿದೆ. ಇದೆಲ್ಲ ಅವಲಕ್ಷಣದ ಸೂಚಕ. ಇದೆಲ್ಲ ಏನ್ ತೋರ್ತದೆ ಅಂದ್ರೆ ಅಲ್ಲಿ ಏನೋ ದೇವಿ ಮುಂದಿದ್ದಾಳೆ, ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲಿ ಹೀಗೆ ಹಗಲು ದರೋಡೆ ಆಗುವಂತ ಪರಿಸ್ಥಿತಿ ಬಂದ್ರೆ ಭಕ್ತನಿಗೆ ನೆಮ್ಮದಿ ಹೇಗೆ ಸಿಗುತ್ತೆ? ಈಗ ಮಾರುತಿಯವರು ರಿಸೈನ್ ಆಗಿ 2 ತಿಂಗಳವರೆಗೆ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ? ಚಿಕ್ಕೋದಿದ್ದಾರಾ? ಎಂಡೋಮೆಂಟ್ ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ? ಚಾರ್ಜ್ ಕೊಡುವಾಗ ಪೂರ್ಣ ಚಾರ್ಜ್ ತಗೊಳ್ಬೇಕೋ ಬೇಡವಾ? ಖಂಡಿತವಾಗಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಲ್ಲಿ. ಅಲ್ಲ, ಡಿ ದರ್ಜೆ ನೌಕರನ ಹತ್ರ ಇಡೀ ಚಿನ್ನಾಭರಣದ ಒಂದು ಕೀ ಕೊಡೋದಾದ್ರೆ ಅಲ್ಲಿ ಎಷ್ಟು ಅವ್ಯವಹಾರ ನಡೀತದೆ ಅಂತ ಹೇಳಲಿಕ್ಕೆ ಬೇರೆ ಇದೆಯಾ? ಅವ ನಿರಪರಾಧಿ, ಏನೋ ಒಂದು ಹೆಂಡ ಕುಡ್ದೇನೋ ಮಾಡಿದಾನೆ, ಪಾಪ ಬಡವ ಸಿಕ್ಕಿಬಿದ್ದ, ಬೇರೆಯವರೆಲ್ಲ ಎಲ್ಲೋದಿದ್ದಾರೆ. ಈಗ ಕೊಟ್ಟವರು ಯಾರು? ಅಲ್ಲಿ ಆಡಳಿತ ಮಂಡಳಿ ಇರ್ಲಿಲ್ವಾ? ಅಲ್ಲ, ಆದರೆ ಈ ಬಗ್ಗೆ ಯಾಕೆ ಇಲಾಖೆಗಳು ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯ? ಇಲಾಖೆಯನ್ನು ಅಮೂಲಾಗ್ರ ಬದಲಾವಣೆ ಮಾಡಿದ್ರೆ ಮಾತ್ರ ಸರಿಯಾಗುತ್ತೆ, ಹೊರತು ಇಲ್ಲೂ ಸರಿಯಾಗುದಿಲ್ಲ. ಅಲ್ಲ, ಇನ್ನೊಂದು ವಿಚಾರ ಸುಕುಮಾರ್ ಶೆಟ್ಟರ್, ಈಗ ಇಲಾಖೆಯಲ್ಲಿ ಶಕ್ತ ವ್ಯವಸ್ಥೆ ಇಲ್ಲ ಅನ್ನುವುದು ನನ್ನ ಅನುಭವ. ಇದೆಲ್ಲ ಸತ್ತು ಆ ಡಿಜೆ ಬಡಪಾಯಿ ನೌಕರರನ್ನಲ್ಲ, ಆ ಇಲಾಖೆ ಇನ್ಸ್ಪೆಕ್ಟರ್ ಇದ್ದಾರೆ, ಇಲಾಖೆಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಮೇಲೆ ಕಮಿಷನರ್ ಇದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ನಿವೃತ್ತರಾದಂತ ಮಾರುತಿಯವರನ್ನ ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡುವಲ್ಲಿಗೆ ನಮ್ಮ ಪ್ರಕರಣ ತಾರ್ಕಿಕ ಮುಕ್ತಾಯವನ್ನು ಕಾಣ್ತಾ ಇದೆ ಅನ್ನುವಂಥ ಅಭಿಪ್ರಾಯಗಳು ಸಾರ್ವಜನಿಕರಲ್ಲಿ ಲಭ್ಯ ಆಗಿದೆ. ಆದರೆ ಏನು ಈಗ ಕಾರ್ಯನಿರ್ವಹಿಸ್ತಿರುವಂಥ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು, ಅದಕ್ಕಿಂತ ಮೊದಲಿನ ಪ್ರಸನ್ನ ಆಚಾರ್ಯ ಇರ್ಬೋದು, ಅವರನ್ನೇ ತನಿಖಾ ಸಮಿತಿಯಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಿದ್ರೆ ಈಗ ಕಳ್ಳನ ಕೈಯಲ್ಲಿ ಕೀ ಕೊಟ್ಟರೆ ಇನ್ನೇನಾಗುತ್ತೆ? ಏನಾಗುತ್ತೆ? ಚಾರ್ಜ್ ತಗೊಂಡು ಪ್ರಸನ್ನ ಅವ್ರು ಏನ್ ಮಾಡಿದ್ರು ಅಂತ ತಿಂಗಳು? ಅದೇ ಈಗ ಅವರನ್ನೇ ಸಮಿತಿಗೆ ಹಾಕಿದಾರಲ್ಲ ಸರ್. ಏನು ಅವರನ್ನು ಸಮಿತಿ ಹಾಕಿ ಏನಾಗುತ್ತೆ? ಈಗ ನೋಡಿ, ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿ ಹತ್ರ ಬೆಕ್ಕಿನ ಹತ್ರ ಇಲ್ಲಿ ಕೊಟ್ಟಾಗುತ್ತೆ, ಮತ್ತೇನಾಗುತ್ತೆ? ಏನ್ ಮಾಡಿದ್ರು ಈಗ? ಅವ್ರು ಏನ್ ಮಾಡಿದ್ರು? ಪ್ರಸನ್ನ ಚಾರ್ಜ್ ತಗೊಂಡು ಅಂತಿಗಳು ಯಾಕೆ ಕೂತ್ಕೊಂಡ್ರಲ್ಲಿ? ಕರೆಕ್ಟ್. ಅಲ್ಲ, ಈ ಬಗ್ಗೆ ನಾವು ಸಾಕಷ್ಟು ಚರ್ಚೆಗಳು ಏನು ಗೋಪಾಲ ಪೂಜಾರಿ ಅವ್ರ ಜೊತೆಗೆ ನಾವೀಗ ನೇರವಾಗಿ ದೂರವಾಣಿ ಮೂಲಕ ಮಾತಾಡಿದ್ವಿ. ಅವ್ರು ಏನು ಹೇಳ್ತಾರೆ ಹೇಳಿದರೆ, ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇವೆ, ನೇರವಾಗಿ ವರಿಷ್ಠಾಧಿಕಾರಿಗಳ ತನಿಖೆಯ ಮೂಲಕ ಕೆಲಸ ಮಾಡಲಿಕ್ಕೆ ನಾವು ಹೇಳ್ತೇವೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನ ಅವ್ರು ಹೇಳಿದ್ದಾರೆ. ಬಟ್ ನನಗೆ ನೀವು ಮಾಜಿ ಧರ್ಮದರ್ಶಿಗಳಾಗಿ ಸಾಕಷ್ಟು ಕೆಲಸ ಮಾಡಿ ಆ ಒಂದು ದೇವಸ್ಥಾನವನ್ನು ಒಂದು ಉತ್ತುಂಗದ ಒಂದು ಹಂತಕ್ಕೆ ತಗೊಬಂದು ನಿಲ್ಲಿಸಿದ ನಂತರ ಈ ರೀತಿಯ ಒಂದು ಪ್ರತಿ ವರ್ಷಕ್ಕೆ 2-3 ಹಗರಣಗಳು ಬೆಳಕಿಗೆ ಬರ್ತಾ ಇವೆ ಅಂತ ಹೇಳಿದರೆ, ಸೊ ಎಲ್ಲಿ ನಾವು ಏನು ಮಾಡಬೇಕು, ಭಕ್ತರು ಆಗಲಿ ಅಥವಾ ಆ ಮಾಜಿ ಆಡಳಿತ ಮಂಡಳಿಯ ಸಮಿತಿಗಳಾಗಲಿ ಏನು ಮಾಡಬೇಕಿತ್ತು ಅಂತ ನಿಮ್ಗೆ ಏನು ಅನಿಸುತ್ತೆ ಸುಕುಮಾರ್ ಶೆಟ್ಟರೆ? ಎಂತ ಹೇಳೋದಾದ್ರೆ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಯಾಕೂ ಬೇಡದವನ್ನೆಲ್ಲ ಅಲ್ಲಿ ತಗೊಂಡು ಕೂರಿಸಿದ್ರೆ ಮತ್ತೇನಾಗತ್ತೆ? ಸರಿಯಾದ ದಕ್ಷ ಆಡಳಿತದಾರನ ಬೇಕು, ಸರಿಯಾದವರು ದೇವರ ಭಕ್ತರನ್ನು ತಂದು ಕೂರಿಸ್ಬೇಕು, ಹೊರತು ದುಡ್ಡು ತಗೊಂಡು ಕೂರಿಸಿದ್ರೆಲ್ಲ ಆಗುದಿಲ್ಲ. ಹೌದು, ಇದಕ್ಕಿಂತ ಏನಾದ್ರೂ ಅರ್ಥ ಉಂಟು ಮಾರ್ರೆ. ಒಬ್ಬ ರಿಟೈರ್ಡ್ ಆಗಿ 1 ತಿಂಗಳ ಮೇಲೆ ಅವ್ನ ಅರೆಸ್ಟ್ ಮಾಡಿ ಒಳಗೆ ಕೂರಿಸಿದ ಮೊದಲು ಅವನಿಂದ ಚಾರ್ಜ್ ತಗೊಂಡು ಅವ್ನು ಏನ್ ಮಾಡ್ತಾ ಇದ್ದಾನೆ? ಅವನನ್ನ ಯಾಕೆ ಕೂರಿಸಲಿಲ್ಲ? ಅದೇ ಮೂಲಭೂತ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಅದಕ್ಕೆ ಯಾಕೆ ಬಿಟ್ರೆ ಅವನ್ನ? ಹೌದು. ಈಗ ಸುಕುಮಾರ್ ಶೆಟ್ಟರೆ, ಅದಕ್ಕೆ ಈಗ
ಈಗ ನಾವು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇರೋದು ಏನಂತ ಕೇಳಿದರೆ, ಮುಂದೆ ಈ ರೀತಿಯ ತನಿಖೆ ವಿಳಂಬ ಹಾಗೂ ಈ ಥರದ ಅಕ್ರಮ ಅವ್ಯವಹಾರಗಳು ಆಗೋದನ್ನು ತಡಿಬೇಕಾದ್ರೆ ನಾವು ಮಾಧ್ಯಮದವರಾಗಿ, ನೀವು ಮಾಜಿ ಧರ್ಮದರ್ಶಿಗಳಾಗಿ ಹಾಗೂ ಅಲ್ಲಿಯ ಒಬ್ಬರ ನಾಯಕರಾಗಿ ಏನು ಮಾಡಬೇಕು ಅಂತ ಅನಿಸ್ತಾ ಇದೆ? ಏನು ಮಾಡ್ಬೇಕಂದ್ರೆ, ಈ ದೇವಸ್ಥಾನಕ್ಕೆ ಸರಿಯಾದ ವ್ಯವಸ್ಥೆ ಬೇಕು. ಈ ರೀತಿಯ ವ್ಯವಸ್ಥೆ ಆದ್ರೆ ದೇವಸ್ಥಾನ ಎಲ್ಲಿ ಬರುವ ಹಣ ಪೂರ ದೋಚಿ ಹೋಗುತ್ತೆ. ಇಷ್ಟೇ ತಗೊಳ್ಳಿ, ಇಷ್ಟವರೆಗೆ ಎಷ್ಟೆಷ್ಟು ಜನ ವ್ಯವಹಾರ ಮಾಡಿ ಕೋರ್ಟ್ ಬೇಲ್ನಿಂದ ವಾಪಸ್ ಬಂದಾರೆ ನೋಡ್ಕೊಳ್ಳಿ. ಇಷ್ಟೇ ತಗೊಳ್ಳಿ. ನಾನು 5 ವರ್ಷ ಅಲ್ಲಿ ಆಡಳಿತ ಮುಕ್ತೇಶ್ವರನಾದ ಸಂದರ್ಭದಲ್ಲಿ 1 ರೂಪಾಯಿಯೂ ಮೋಸ ಆಗಲಿಲ್ಲ. 1 ರೂಪಾಯಿಯೂ ಯಾವುದೇ ಒಬ್ಬ ನೌಕರ ಮುಟ್ಲಿಲ್ಲ ಅನ್ನುವಂತ ಎದೆಗಾರಿಕೆಯಿಂದ ಹೇಳ್ತಾ ಇದ್ದೇನೆ ನಾನು. ಅದ್ರ ಮೇಲೆ ಏನಾಯ್ತು, ಯಾಕಾಯ್ತು? ಇದೆಲ್ಲ ಆಡಳಿತವೇ ನೋಡಿ. ಉಡುಪಿಯ DC ಒಳ್ಳೆಯವರಂತ ಜನಾಭಿಪ್ರಾಯ ಇದೆ. ಹೌದು. ಈಗ ಉಡುಪಿ DC ಅದರ ಆಡಳಿತ ಹಿಡಿದಿದ್ದಾರೆ. ಅವರಿಗೆ ಅಧಿಕಾರ ಇದೆ. ಅದನ್ನು ಅವರೊಂದು ಸ್ಪಷ್ಟವಾಗಿ ಈ ದೇವಸ್ಥಾನವನ್ನು ಖಂಡಿತವಾದಂತಹ ವ್ಯವಸ್ಥೆಗೆ ತರುವಂತ ಶಕ್ತಿ ಅವ್ರ ಹತ್ರ ಇದೆ. ಆ ಶಕ್ತಿಯನ್ನು ಉಪಯೋಗಿಸಿ ಯಾರ್ಯಾರು ಕಳ್ಳರಿದ್ದಂತ ಅವ್ರನ್ನ ಹಿಡಿದು ಆಡಳಿತವನ್ನು ಬಿಗಿಗೊಳಿಸುವಂತ ವ್ಯವಸ್ಥೆ ಅವ್ರು ಮಾಡ್ಬೇಕೆನ್ನುವುದು ನನ್ನ ಒಂದು ಕಳಕಳಿಯ ಮನವಿ DCಗೆ. ಖಂಡಿತ ಅದು ನಮ್ಮ ಮನವಿ ಕೂಡ ಹೌದು. ಯಾಕಂದ್ರೆ ನಮ್ಮ ಒಂದು ಅತ್ಯಂತ ಪ್ರಸಿದ್ಧವಾದಂಥ ರಾಜ್ಯದಲ್ಲೇ ಹೆಸರು ತಗೊಳ್ಳಂತ ಒಂದು ಕ್ಷೇತ್ರ. ಚೀಫ್ ಮಿನಿಸ್ಟರ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಗೋಪಾಲ್ ಪೂಜಾರಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬ ಕರೆಕ್ಟ್ DC ಇದ್ದಾರೆ, ಡೆಪ್ಟಿ ಕಮಿಷನರ್ ವೆರಿ ಆನೆಸ್ಟ್ ಟ್ರಸ್ಟ್ವರ್ದಿ. ಆ ಮನುಷ್ಯನ ಕೈಯಲ್ಲಿ ಇದೆ. ಆ ಮನುಷ್ಯ ಸರಿಯಾದ ವ್ಯವಸ್ಥೆಯಲ್ಲಿ ಅದನ್ನು ನಡೆಸಿದ್ರೆ ಇದನ್ನೊಂದು ಕೊಲ್ಲೂರನ್ನು ಕರೆಕ್ಟ್ ಕ್ಲೀನ್ ಮಾಡಿ ಬಿಟ್ಟು ಹೋಗುವಂತ ವ್ಯವಸ್ಥೆ ಆದ್ರೆ ಅವರ ಹೆಸರು ಮತ್ತು ಉಳಿತದೆ ಅನ್ನೋದು ನನ್ನ ಆಶೆ. ಆದ್ರೆ ಒಂದು ಶೆಟ್ರ, ಈಗ ಏನು SP ಅವರು ತನಿಖೆ ಕೈಗೆತ್ತಿಕೊಂಡಿದ್ರು, ಏನು 4-5 ಜನ ಬಂಧನ ಮಾಡಿದ್ರು. ಆದರೆ ಅದ ನಂತರದಲ್ಲಿ ತನಿಖಾಧಿಕಾರಿಯ ಸ್ಥಾನವೇ ಬದಲಾಯಿತಲ್ಲ. ಈಗ SP ಇಂದ DSP ಬಂತಲ್ಲ, ಇದರ ಹಿನ್ನೆಲೆ ಏನಾದರೂ ಗೊತ್ತಿದೆ ತಮಗೆ? ಎಲ್ಲ ನನಗೆ ಗೊತ್ತಿಲ್ಲ ರೀ. ಈ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂತ ವಾದ ನನ್ನಲ್ಲಿದೆ. ಸರ್ಕಾರದ ಆಡಳಿತ ಕುಸಿದಿರುವ ಸಂದರ್ಭದಲ್ಲಿ ಯಾರ ಅಧಿಕಾರ ಏನಾಗುತ್ತೆ, SP ಏನಾದ್ರು ಟೈಟ್ ಮಾಡಿದ್ರೆ ಕೂಡ ಫೋನ್ ಬರ್ತದೆ. ಇದೆಲ್ಲ ಈ ವ್ಯವಸ್ಥೆಯಲ್ಲಿ ಎಲ್ಲ ಹೋಗುತ್ತೆ ಹೇಳಿ. ಹೌದು. ಟೈಟ್ ಮಾಡಿದ್ರೆ ಕೂಡ SP ಫೋನ್ ಬರ್ತದೆ, ಅವ್ರನ್ನ ಟಚ್ ಮಾಡಬೇಡಿ ಅಂತ. ಬಿಟ್ಬಿಡ್ತಾರೆ, ಮತ್ತೆಂತ ಮಾಡೋದು? ಅಲ್ಲ, ಈಗ ಏನಂದ್ರೆ ಈಗ ಬರೀ ಕೇವಲ ಈ ಚಿನ್ನಾಭರಣದ ಒಂದು ಏನು ಅವ್ಯವಹಾರ ಮಾತ್ರ ನಮಗೆ ನಾವು ಈ ಚರ್ಚೆಗೆ ಅಂತಲ್ಲ. ಈ ಹಿಂದೆ ಮತ್ತೊಂದು ಬೆಳ್ಳಿಗಟ್ಟಿಯ ವಿಚಾರ ಒಂದು ಬಂದಿತ್ತು. ದೇವಸ್ಥಾನದ ಸುತ್ತ ವಸತಿಗೃಹದ ಸಮುಚ್ಚಯಗಳು ಏನು ತ್ಯಾಜ್ಯಗಳನ್ನು ಸೌಪರ್ಣಿಕಾ ನದಿಗೆ ಬಿಡ್ತದೆ ಅನ್ನುವಂಥ ಒಂದು ಆರೋಪಗಳಿತ್ತು. ವಿಮಲಾನಂದ ಸ್ವಾಮೀಜಿಗಳ ಸಮಾಧಿಯ ವಿಚಾರಗಳು ಸಾಕಷ್ಟು ಚರ್ಚೆಗಾಯಿತು. ಅದಾದ ಮೇಲೆ ಕೊರ್ಚಾದ್ರಿ ಉಳಿಸಿ ಅನ್ನುವಂಥ ಬಗ್ಗೆ ಹೋರಾಟಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ಮಾಡುವಂಥ ಪರಿಸ್ಥಿತಿ ಬಂತು. ಒಟ್ಟಾರೆಯಾಗಿ ಒಂದು ಧಾರ್ಮಿಕ ಕ್ಷೇತ್ರ, ಏನು ನೀವು ಆವಾಗ ಹೇಳಿದ್ರಿ, ದೇವರು ಶಾಂತಿಯನ್ನು ಕಾಯ್ತಾನೆ, ಶಾಂತಿಯ ಕ್ಷೇತ್ರವಾಗಿರುವಂಥ ದೇವಸ್ಥಾನದಲ್ಲಿ ಒಂಥರ ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದನ್ನು ಹೇಗೆ ಈ ಶಾಂತಿ ಅಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ಅಧಿಕಾರಿಯಿಂದಲೂ ಸಾಧ್ಯ ಇಲ್ಲ ಬಿಡಿ, ಯಾವ ಜನಪ್ರತಿನಿಧಿಯೂ ಸಾಧ್ಯ ಇಲ್ಲ, ಯಾವ ಅಧಿಕಾರಿಗಳನ್ನ ಸಾಧ್ಯ ಇಲ್ಲ. ಬಟ್ ನೀವು ಒಂದು ವಾಹಿನಿಗೆ ಒಂದು ಮಾತು ಹೇಳ್ತೇನೆ, ನನಗೆ ತೋಚಿದ ವಿಷಯ. ಆದಿ ಪರಾಶಕ್ತಿ ಮೂಕಾಂಬಿಕೆ ಭಯಂಕರವಾದಂತಹ ಶಕ್ತಿಯುತಾದಂತಹ ಶಕ್ತಿ ದೇವರದು. ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಇದನ್ನು 6 months ಅವರ ವಂಶ ನಾಶ ಆಗತ್ತೆ. ಇದ್ರ ಬಗ್ಗೆ ಯಾರ ತನಿಖೆಯೂ ಬೇಡ, ಯಾರ ವ್ಯವಸ್ಥೆಯೂ ಬೇಡ, ಅವರ ವಂಶ ನಾಶ ಆಗತ್ತೆ. ಖಂಡಿತ ವಂಶ ನಾಶ ಆಗುತ್ತೆ, ನೋಡ್ಕೊಳ್ಬೇಕಾದ್ರೆ. ಸರಿ, ಓಕೆ. ಧನ್ಯವಾದಗಳು ಸುಕುಮಾರ್ ಶೆಟ್ರೆ. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಮತ್ತು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ. ಆದಿ ಪರಾಶಕ್ತಿಯ ಒಂದು ಏನು ಸನ್ನಿಧಿಯಲ್ಲಿ ಸಾಕಷ್ಟು ನೀವು ದುಡಿದಿದ್ದೀರಿ, ದೇವಿಯ ಕೆಲಸ ಮಾಡಿದಿರಿ. ಆ ಅನುಭವದಲ್ಲಿ ನಮ್ಮ ಜೊತೆಗೆ ಏನು ದೇವಸ್ಥಾನ ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸುಕುಮಾರ್ ಶೆಟ್ರೆ. ಓಕೆ. ವೀಕ್ಷಕರೇ, ನಮ್ಮ ಜೊತೆಗೆ ಕೊಲ್ಲೂರು ದೇವಸ್ಥಾನದ ಮಾಜಿ ಧರ್ಮದರ್ಶಿಗಳಾದಂಥ BM ಸುಕುಮಾರ್ ಶೆಟ್ಟಿ ನಮ್ಮ ಜೊತೆ ಮಾತಾಡಿದರು. ಸಾಕಷ್ಟು ಅನುಭವಗಳನ್ನು ನಮ್ಮ ಜೊತೆಗೆ ಹೇಳಿದರು. ಒಂದು ದೇವಸ್ಥಾನ ಅಂದರೆ ಹೇಗಿರಬೇಕು, ಒಂದು ಧಾರ್ಮಿಕ ಕೇಂದ್ರ ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ಒಂದು ಆಡಳಿತಾತ್ಮಕವಾಗಿ ಒಂದು ದೇವಸ್ಥಾನದ ವ್ಯವಸ್ಥೆ ಹೇಗಿರಬೇಕು, ಈ ವ್ಯವಸ್ಥೆಯನ್ನು ಯಾರು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸಾಕಷ್ಟು ವಿಸ್ತಾರವಾಗಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ನನಗೆ ಈ ಕೊಲ್ಲೂರು ದೇವಸ್ಥಾನ ಮಾತ್ರ ಅಂತಲ್ಲ, ಈ ಧಾರ್ಮಿಕ ಕೇಂದ್ರಗಳಲ್ಲಿ ಸಾಕಷ್ಟು
ರಾಜಕೀಯ ಗುಂಪುಗಾರಿಕೆಗಳು, ಆಮೇಲೆ ಅರ್ಚಕರ ಮತ್ತು ನೌಕರರ ನಡುವಿನ ಘರ್ಷಣೆಗಳು, ಅರ್ಚಕರು ಮತ್ತು ಆಡಳಿತ ಸಮಿತಿಗಳ ನಡುವಿನ ಘರ್ಷಣೆಗಳು, ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ಅಸಮಾನತೆಯ ಕಾರಣದಿಂದ ಕೊಲ್ಲೂರಿನಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಅನ್ನುವಂಥ ಅನುಮಾನಗಳು ಕೂಡ ಕಾಣಲಿಕ್ಕೆ ಶುರುವಾಗಿದೆ. ಒಟ್ಟಾರೆಯಾಗಿ ಸ್ಥಳೀಯವಾಗಿ ಕೂಡ ಜನರಿಗೆ ಏನು ಕೊಲ್ಲೂರು ದೇವಸ್ಥಾನದ ಆಡಳಿತ ಮಂಡಳಿ ವ್ಯವಸ್ಥೆಯ ಬಗ್ಗೆ ಕೂಡ, ಮತ್ತು ಅಲ್ಲಿ ಅರ್ಚಕರ ವ್ಯವಸ್ಥೆ, ಮಾತುಕತೆಗಳು, ವ್ಯವಹಾರಗಳು, ಆಮೇಲೆ ಭಕ್ತರ ಜೊತೆಗೆ ನಡ್ಕೊಳ್ಳುವಂಥ ರೀತಿ, ಇದೆಲ್ಲದರ ಬಗ್ಗೆ ಒಂದು ರೀತಿಯ ಅಸಹನೆ ಸೃಷ್ಟಿಯಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೀವು ಒಂದು ಸಲ ಕೊಲ್ಲೂರಿಗೆ ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ನಮ್ಮ ಕೊಲ್ಲೂರು ದೇವಸ್ಥಾನದ ಅರ್ಚಕರ ಒಂದು ಭವಿಷ್ಯ ಏನು ಇದೆ, ಒಬ್ಬ ಅರ್ಚಕರಾಗಿದ್ದವರು ಹೇಗಿರಬೇಕು, ಹೇಗಿರ್ತಾರೆ, ಹೇಗೆ ಇದ್ದಾರೆ ಅನ್ನೋದ್ರ ಬಗ್ಗೆ. ಆದರೆ ಈ ಯಾವುದೇ ಕಾರಣಕ್ಕೂ ಈಗ ನಮ್ಮ ಮುಜರಾಯಿ ಇಲಾಖೆ ಆಗಲಿ, ಸಂಬಂಧಪಟ್ಟ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಯಾರು ಕೂಡ ಅಷ್ಟೊಂದು ಗಂಭೀರವಾಗಿ ಅದನ್ನು ಪರಿಗಣನೆ ಮಾಡ್ತಾ ಇಲ್ಲ. ಹೂವಿನ ವಿಚಾರದಲ್ಲಿ ಕೂಡ ಕೊಲ್ಲೂರಿನಲ್ಲಿ ಒಂದು ದೊಡ್ಡ ಗಲಾಟೆ ಆಯಿತು. ಏನು ದೇವಿಗೆ ಹಾಕಲಿಕ್ಕೆ ಹೂ ಮಾರಾಟ ಮಾಡುವವರಿಗೆ ತಡೆ ನೀಡಿದ್ರು, ನಿಷೇಧ ಹಾಕಿದರು, ಒಳಗೆ ತಗೊಂಬರ್ಬಾರ್ದು, ಹೂ ತಗೊಬಂದವ್ರದ್ದು ನೀವು ಅಲ್ಲಿ ಆ ಸಂದರ್ಭ ನೋಡಿದರೆ ನಿಮಗೆ ಏನು ಹೂ ಪಾಪ ಭಕ್ತರು ದೇವಿಗೆ ಹಾಕಲಿಕ್ಕೆ ಅಂತ ತಗೊಬರ್ತಾರೆ. ಅವು ಯಾವುದೇ ಇದು ಆಸೆಯಿಂದ ಅಲ್ಲ, ದೇವಿಯ ದರ್ಶನ ಮಾಡುವಾಗ ದೇವಿಗೆ ಹರಾರ್ಪಣೆ ಮಾಡಬೇಕು ಅನ್ನೋಂಥ ಒಂದು ಆಸೆಯಿಂದ ಹೂ ತರ್ತಾರೆ. ಆ ಹೂವನ್ನು ಬುಟ್ಟಿಯಲ್ಲಿ ಎಸೆದು ಅದನ್ನು ಮೂಲೆಗೆ ಹಾಕುವಂಥ ಒಂದು ಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಆಗಿತ್ತು. ಇದೆಲ್ಲ ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ದೇವಿಯನ್ನು ಏನು ಆದಿಪರಾಶಕ್ತಿಯ ಮಹಿಮೆ, ಅವಳು ಏನು ಸುಮ್ಮನೆ ಕೂತಿದ್ದಾಳೆ ಅಂತ ನಮಗೇನು ಅನಿಸ್ತದೆ, ಅವಳ ಆ ತಾಯಿಯ ಆತ್ಮ ಪರೀಕ್ಷೆ, ಸತ್ವ ಪರೀಕ್ಷೆ, ಶಕ್ತಿ ಪರೀಕ್ಷೆಯನ್ನು ಮಾಡಲಿಕ್ಕೆ ಅರ್ಚಕರು ಮತ್ತು ಆಡಳಿತ ಮಂಡಳಿ ಹೊರಟಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ನಮ್ಮನ್ನು ಕಾಡ್ತಾ ಇದೆ. ಅದಿರಲಿ ಏನೇ ಇರಲಿ, ಈಗ ನಾವು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಕೊಲ್ಲೂರು ದೇವಳದ ಒಂದು ಶಾಪ. ಏನು ನಾವು ಹೇಳ್ತೇವೆ, ಇಷ್ಟೆಲ್ಲ ಘರ್ಷಣೆ ಆಗಬೇಕಾದ್ರೆ ಒಂದು ಶಾಂತಿ ಕೇಂದ್ರದಲ್ಲಿ ಯಾರದೂ ಒಂದು ಇದು ಸುಕುಮಾರ್ ಶೆಟ್ಟರು ಆವಾಗ ಹೇಳಿದರು, ದೇವಸ್ಥಾನದ ರಥೋತ್ಸವದ ಸಂದರ್ಭ ಒಂದು ಬಲಿಯಾಯಿತು, ರಥದ ಚಕ್ರಕ್ಕೆ ಸಿಕ್ಕಿ ನರಮೃತ್ಯು ಆಯಿತು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದರು. ಅದಾದ ನಂತರ ಈ ವಿಮಲಾನಂದರ ಒಂದು ಏನು ಚರ್ಚೆಗಳು ಕೂಡ, ವಿಮಲಾನಂದ ತೀರ ಹೋಗಿದ್ದ ನಂತರ ಏನು ಸಮಾಧಿಯಲ್ಲಿ ಅಲ್ಲೇ ಸಮಾಧಿ ಮಾಡಬೇಕು ಅಂತ ಅವರ ಒಂದು ಅಭಿಮಾನಿಗಳ ಭಕ್ತರ ತಂಡ, ಅಲ್ಲಿ ಸಮಾಧಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ದೇವಸ್ಥಾನದ ಆಡಳಿತ ಮಂಡಳಿಯ ಮತ್ತು ಭಕ್ತರ ತಂಡ, ಈ ರೀತಿಯ ಒಂದು ಘರ್ಷಣೆಗಳು ಕೂಡ ಆ ಸಂದರ್ಭದಲ್ಲೂ ಕೂಡ ರಾಜ್ಯದ ಮೂಲಗಳಿಂದ ಏನು ವಿಮಲಾನಂದರ ಪರವಾಗಿ ಬಂದಂಥ ಸ್ವಾಮಿಗಳು, ಸಂಘ ಸಂಸ್ಥೆಗಳು ನೋಡಿ ಕೊಲ್ಲೂರಿನಲ್ಲಿ ನೀವು ಅಶಾಂತಿ ಸೃಷ್ಟಿ ಮಾಡಬೇಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಇದೆಲ್ಲವನ್ನು ನಾವು ತುಲನೆ ಮಾಡಿದಾಗ ನಮಗೆ ಎಲ್ಲೋ ಒಂದು ಕಡೆ ಈ ಥರದ ಒಂದು ಗಂಭೀರವಾದಂತಹ ಒಂದು ಅಪಾಯ ಸ್ಥಿತಿ ಅಲ್ಲಿಯ ಕೊಲ್ಲೂರಿನಲ್ಲಿ ಇದೆ ಅನ್ನುವಂಥ ಒಂದು ಪರಿಸ್ಥಿತಿ ನಮಗೆ ಕಾಣ್ತಾ ಇದೆ. ಇರಲಿ, ಆದರೆ ಒಂದಂತೂ ಸ್ಪಷ್ಟ, ಏನು ಸುಕುಮಾರ್ ಶೆಟ್ಟರು ಹೇಳಿದ್ದಾರೆ, ಗೋಪಾಲ್ ಪೂಜಾರಿಯವರು ಹೇಳಿದ್ದಾರೆ, ತನಿಖೆ ಆಗ್ತದೆ. ಆಮೇಲೆ ಯಾವ ತನಿಖೆಯನ್ನು ಮೀರಿ ಏನು ಅಲ್ಲಿ ಅವ್ಯವಹಾರಗಳನ್ನ ಮಾಡಿದ್ದಾರೆ, ತಾಯಿಗೆ ಅವಮಾನ ಮಾಡಿದ್ದಾರೆ, ತಾಯಿಯ ಚಿನ್ನಾಭರಣಗಳನ್ನು ದೋಚಿ ಅವ್ಯವಹಾರಗಳನ್ನು ಮಾಡಿದ್ದಾರೆ, ಈ ಉಪ್ಪಿನಕಾಯಿಯಲ್ಲೂ ಅವ್ಯವಹಾರ ಮಾಡಿದ್ದಾರೆ ಅನ್ನುವಂಥ ಸ್ಥಿತಿ ಬಂದಿದೆ ಅಂತ ಆದರೆ ಆ ಆದಿಪರಾಶಕ್ತಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವಳು ಇವತ್ತಲ್ಲ ನಾಳೆ ತಾಳ್ಮೆಯಿಂದ ಹೊರಬಂದು ಏನು ಮಾಡಬೇಕು ಅನ್ನೋದನ್ನು ಅವಳು ಯೋಚನೆ ಮಾಡ್ತಾಳೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶಗಳನ್ನು ನಮ್ಮ ಮಾಜಿ ಧರ್ಮದರ್ಶಿಗಳು ನೀಡಿದ್ದಾರೆ. ಇದು ನಮ್ಮ ಸುದ್ದಿವಾಹಿನಿಯ ಒಂದು ಕಾಳಜಿ ಅಷ್ಟೇ. ಎಲ್ಲೇ ಆಗಲಿ ಒಂದು ಸಾಮಾಜಿಕ ಕಳಕಳಿಯಿಂದ ಅವ್ಯವಹಾರಗಳನ್ನು ನಡೆದರೆ ಅದನ್ನು ನಾವು ಪ್ರತಿಭಟಿಸಬೇಕಾಗತ್ತೆ. ಇದಕ್ಕೆ ಸಾರ್ವಜನಿಕರು, ಭಕ್ತರು ಕೂಡ ನೋಡಬೇಕಾಗತ್ತೆ, ಬೆಂಬಲ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಈ ವಾರದ ವಿಶೇಷ ಸಂಚಿಕೆ ಕೊಲ್ಲೂರು ದೇವಳದ ಅವ್ಯವಹಾರದ ಬಗ್ಗೆ ಏನು ಚರ್ಚೆ ನಡೆದಿತ್ತು, ಇದಕ್ಕೆ ನಾವು ಇವತ್ತು ವಿರಾಮ ಹಾಡ್ತಾ ಇದ್ದೇವೆ. ಮುಂದಿನ ವಾರದಲ್ಲಿ ಮತ್ತೆ ಹೊಸ ವಿಚಾರದೊಂದಿಗೆ ಪಬ್ಲಿಕ್ ಮೇಲ್ನಲ್ಲಿ ನಾವು ನಿಮ್ಮನ್ನು ಸಂಪರ್ಕಿಸ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ನೇರ ನಿರಂತರ ಸುದ್ದಿಗಳಿಗಾಗಿ ಮತ್ತು ಮನೋರಂಜನೆಗಳಿಗಾಗಿ ಸ್ಪಂದನ ವಾಹಿನಿ. ನಮಸ್ಕಾರ.